वक्रतुण्डा महाकाया कोटिसूर्या समप्रभा निर्विघ्नं कुरु मे देवा कार्येषु सर्वदा. ಕೇರಳ ಸಿಸ್ ಬಂದರು. ಹಾಯ್ ಕೇರಳ ಸಿಸ್, ವೆಲ್ಕಮ್. ನಿಖಿಲ್ ಅವರು ಬಂದರು. ಹಾಯ್ ನಿಖಿಲ್ ಅವರೇ, ವೆಲ್ಕಮ್. ಕಾಫಿ ಆಯಿತಾ ನಿಖಿಲ್ ಅವರೇ? ಕೇರಳ ಸಿಸ್ ಅವರೇ, ಕಾಫಿ ಆಯಿತಾ? ತಿಂಡಿ ಆಯಿತಾ? ಶಾಂತ ಸಿಸ್ ಬರ್ತೀರಾ? ಹಾಯ್, ಗುಡ್ ಮಾರ್ನಿಂಗ್ ಪರಂದುಲ್ಲೇರು. ಗುಡ್ ಮಾರ್ನಿಂಗ್ ಶಾಂತ ಸಿಸ್. ಶಾಂತ ಸಿಸ್ ಚಾ ಪರಿಯಾರ ತಿಂದಾರಾ? ಆಂಡ ಚಾ ದಾದ ತಿನ್ನಿ. ಹೆಂಗೆ ನೀರು ದೋಸೆ. ಸುರೇಶ್ ಆಚಾರ್ಯ ಅವರು ಬಂದರು. ಹಾಯ್ ಸುರೇಶ್ ಅವರೇ, ವೆಲ್ಕಮ್. ಕಾಫಿ ಆಯಿತಾ? ತಿಂಡಿ ಆಯಿತಾ ನಿಮ್ಮದು? ಮ್ಯೂಟ್ ಇದೆ. ಓಕೆ ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ಆಡು ಸಿಸ್ ನೀರು ದೋಸೆ, ಎಂಕಲ ನೀರು ದೋಸೆ. ಶಾಂತ್ ಸಿಸ್ ಓಲರ್ ಸಿಸ್ ಮೂಲೆಲ್ಲ ತೋಜಿ ಫೇಸ್ ತೋಜದಿಜ್ಜನ ಮೂಲೆ ಉಳ್ಳೆ ಸಿಸ್, ಇಲ್ಲ ಕಲ್ಪನೆ ಉಳ್ಳೆ. ಇನ್ನು ಟೇಬಲ್ ದಿಯರು ಉದಸ್ಸಿ ನಾನೇ ಸೇಮ್ ಪಿಂಚ್ ವರಂದ್ರೆ ಅಂದನ್ ಬರ್ತೇನೆ. ಓಕೆ ಓಕೆ ಕೇರಳ ಸಿಸ್, ಓಕೆ. ನಿಖಿಲ್ ಇದ್ದೀರಾ? ನಿಖಿಲ್ ಅವರೇ, ಕಾಫಿ ಆಯಿತಾ? ಟೀ ಆಯಿತಾ ನಿಮ್ಮದು? ಮತ್ತು ಸುರೇಶ್ ಅವರಿದ್ದೀರಾ? ಟೀ ಆಯಿತಾ? ಕಾಫಿ ಆಯಿತಾ? ಹೇಮಂತ್ ಬರ್ತೀರಾ? ಹಾಯ್ ಹೇಮಂತ್, ವೆಲ್ಕಮ್. ಹೇಮಂತ್ ಹುಲಿಬೇನೆ ಹೆಂಚುಂಡಿಯೇ ಚಾಂಡ್ ಆಂಡಿಯೇ ಚಾಂಡ್ ನೀರು ದೋಸೆ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್. ಅಂದು ಶಾಂತಿಸ್ ಲೈಕ್ ಕೊಡು ಮಾತೆಲ್ಲ. ಶಾಂತಕ್ಕ ಚಾಂಡಕ್ಕೆ ನಂದುಲ್ಲೇರು. ಹಾಯ್ ಹೇಮಂತ್, ಗುಡ್ ಮಾರ್ನಿಂಗ್ ಪರಂದುಲ್ಲೇರು. ಸುರೇಶ್ ಆಚಾರ್ಯ ಅವರು ಯೋಗದಲ್ಲಿದ್ದಾರೆ, ಯೋಗ ಮಾಡ್ತಾ ಇದ್ದಾರೆ. ಮಾಡಿ ಸುರೇಶ್ ಅವರೇ. ಮತ್ತು ಕಾಫಿ ಎಲ್ಲ ತಿಂಡಿ ಮಾಡಿದ್ರ ಸುರೇಶ್ ಅವರೇ? ಕೂಲಿ ಬೇನೆ ಉಂಟು ದಾದ ಅಂಚ ಬೇನೆ ಹೇಮಂತ್ ಅಂಚ ದಾದ ಕೂಲಿ ಬೇನೆ ದಾದಾತ ನೀರಿನ ಕೂಲಿ ಅಂಚಲ ಹೇಮಂತ್ ಆಂಡಿ ಇರ್ನಾಂಡಿ ಚಾಪರಿಯರ ತಿಂಡ್ರೆ ಪುರ ತಿಂಡ್ರೆ ಹಾಕೊಂಡಿರಿಗೆ ಹೇಮಂತ್ ದಾದ ತಿಂಡಿ ಹೇಮಂತ್ಗೆ ಏನೊಂದುಲ್ಲೇರು. ಶಾಂತ ಸಿಸ್ ಸುರೇಶ್ ಅವರು ಏನಾಯಿತು ಸುರೇಶ್ ಅವರು ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸುರೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬೇತೆ ದೆಪ್ಪುನು ಓ ಇತ್ತ ಕೂಲಿ ದೆತ್ತಾರಾ? ಬೇತೆ ದೀಪಿನ ದೀಲೆ ದೀಂಡ ನೆಡ್ಡೆ ಬೇತೆ ಅಲ್ಲಿ ಎಂಕ್ ಯಾನ್ ಅಪ್ಪಗ ಕೂಲಿ ದೆಪ್ಪ ದೀತಜಿ ಅಂಚಿತ್ತೆ ಬಾರಿ ಬಂಗ ಎಂಕ್ ರಡ್ ಸಾರ ಎಲ್ಲಂಜಿ ಪಪ್ಪು ಅಂದಿಯಕ ಕೂಲಿದ ವಿಷಯ ಪಣ್ಣಗ ಕಾಸು ಮಸ್ತ್ ಬೋಡು ಅವೇ ಎನ್ನನೆ ನಡೆದ ಕೂಲಿಯೇ ದೀತು ಜನ ದೆಪ್ಪುನೆಜ್ಜಿ ಕೂಲಿ ಅವೇಕು ದೆಪ್ಪುನು ಕೂಲಿ ದೀಪುನು ಕೂಲಿ ಆ ದೀಲಿ ಓಲಾವು ಕೂಲಿ ದೆತ್ತಲ ದೀಪುಲಾವು. ಪ್ರೀತಿ ಅಕ್ಕ ಓಲೇರು ಫಿಕ್ಸಿಸ್ ಬಕ್ಕ ಬರುವೇರಿತ್ತೆ ಜೋಕುಲ ಶಾಲೆ ಪುಪ್ಪಿನ ಟೈಮ್ ಮತ್ತೆ ಗಡಿಬಿಡಿ ಉಪ್ಪೇರು ಮಾತೆಲ್ಲ. ಸುರೇಶ್ ಆಚಾರ್ಯ ಅವರು ತಪಸ್ಸಿನಲ್ಲಿದ್ದಾರೆ. ಥ್ಯಾಂಕ್ ಯು ಸುರೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸಿಸ್. ಎನ್ನ ಅಪ್ಪಗ ಒಂಜಿ ಬೇನೆ ದೇವಿರು ಒನಸ್ ಮಲ್ಪೆನೆ ಆತಜಿ ಅವಲ ಅವು ಕೂಲಿ ಕೆಬಿ ಬೇನೆ ತಡೇರ ಪೂಜಿ ಅನ್ನೊಂದು ಎಂಕಲಂಚೆ ಕೂಲಿ ಬೇನೆ ಎಂಕಲ ತಡೇರ ಪೂಜಿ ಎಂಕು ಕೂಲಿ ದೆತ್ತಾಯ್ಕಲ ಬೇನೆ ಅಂಚೊಂಡು ಎಂಕಂಚ ಕೂಲಿ ದೆತ್ತಂಡಲ ಕೂಲಿ ದೆತ್ತಾಯ್ಕಲ ಒಂಜಿ ದಿನ ಬೇನೆ ಎಂಕು ಆ ಪೂಜಿ ಓಲಂದು ಕೂಲಿ ಬೇನೆ ಆ ಪೂಜಿ ಎಂಕು
ಹಾಯ್ ಸಂಗಿ ಅವು ಮಿತ್ತದ ಕೂಲಿ ಹಣ ನಮ್ಮ ಮಂಡಿಗೆ ಬೇನೆ ಲಪ್ಪುಡು ಗೊತ್ತಾಂಡೆ ನೆಟ್ಟದ ಕೆಬ್ಬಿ ತಲ್ಪ ಪೂರ ಬೇನೆ ಜಾಸ್ತಿ ಲಪ್ಪುಡು ಮಿತ್ತದ ಕೂಲಿ ಹಣ ಅಂಚ ಕೆಲವು ಡಾಕ್ಟರ್ ಮಿತ್ತದ ಕೂಲಿ ದೆಪ್ಪಣ ಎಕ್ಸ್ರೇ ಪೂರ ದೆಪ್ಪವೇರಾಯ್ತು ಗೊತ್ತಾಂಡೆ ಅವು ಪೂರ ಒಂದು ಮಾಲ್ಪೇರು ಪಂಡ ಮಿತ್ತದ ಕೂಲಿ ಒಂಚೂರು ಮಸ್ತ್ ಒಂದತೆ ಸೂಕ್ಷ್ಮತೆ ನಮ್ಮ ಕಣ್ಣಂಚ ನರಕ್ಕೆ ಒಂದಾದು ಮಸ್ತ್ ಟಚ್ ಆದಕ್ಕೆ ನಾವು ಸೂಪರ್ ಸಪೋರ್ಟಲ್ಲಿದ್ದಾರೆ ಶಾನ್ಸಿಸ್. ಥ್ಯಾಂಕ್ ಯು ಶಾನ್ಸಿಸ್. ಹೆಂಗಿತ್ತೆ ಪಾತೆರ್ನ ಇಜ್ಜಿ ಪ್ರೀತಿ ಅಕ್ಕಳ್ದ ಪಾತೆರ ತಿಕ್ಕುಜೆರ ಪ್ರೀತಿ ಅಕ್ಕ ನಂದ ಲೈವ್ ಮಲ್ತಿದ್ದಿರತ್ತೆ ಬರ್ಪಿರು ಹೊರಡ ಕಾಣೆ ಬರ್ಪಿರು ಅಂತ ಲೇಟ್ ಹಾಕೊಂಡು ಮಾತ್ರ ನನ್ನವರು ಬಂದರು. ಹಾಯ್ ಸಂಗೀತ ಇಸ್ಪನೊಂದುಲ್ಲೇರು. ಹಾಯ್ ನನ್ನವರೇ, ಗುಡ್ ಮಾರ್ನಿಂಗ್. ಎಂಚುಲ್ಲಾರ್ ನನ್ನವರೇ, ಕಾಫಿ ಆಯಿತಾ, ಟೀ ಆಯಿತಾ ನಿಮ್ಮದು? ಲೈಕ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಂತ ಸಪೋರ್ಟಲ್ಲಿದ್ದಾರೆ. ನೀರು ದೂರ ಪೋಪುಣೆ ಆನ್ ಪೋಪುಣೆ ಮತ್ತು ಬಕ ಏತು ಕುಲ್ಲುಡು ಪೋಪುಣೆ ಯಾರೊಂಚೂರು ಬೀಡಿದರೆ ಪೋಯರಂಡು ಬಕ್ಕ ಇತ್ತು ಚೂರು ಲೇಟ್ ಉಂಡು. ಚಾ ತಿಂಡಿ ಆಯಿತಾ? ಎಂತ ತಿಂಡಿ? ನೀರು ದೋಸೆ ನನ್ನವರು. ನಿಮಗೆ ಎಂತ? ಶಾಂತಸಿಸ್ಗೆ ನೀರು ದೋಸೆ, ನನಗೆ ನೀರು ದೋಸೆ. ಮತ್ತು ದಾದ ತಿಂಡಿ ಶಾಂತಿಸ್ ಅಂದ ಸಿಸ್ಬನೊಂದುಲ್ಲೇರು ಅಂದಿಗೆ ನನಗೆ ದೋಸೆ ನಮಗೆ ದೋಸೆ ಎರಡು ಕೂಲಿ ಒಟ್ಟಿಗೆ ಬೇನೆ ಒಬ್ಬ ಮಂತು ಏತು ದಿನೋದಿಂಚ ಬೇನೆ ಅತ್ತೀರಿಗೂ ಎಂಚ ಸೈಜ್ ಒಂದು ಮಾರ್ಪಾರೆ ಶಾಂತಿಸ್ ಸಪೋರ್ಟ್ ಉಳ್ಳೇರು. ಥ್ಯಾಂಕ್ ಯು ಶಾಂತಿಸ್. ಸುರೇಶ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಏನಾಯಿತು ಸುರೇಶ್ ಅವರೇ, ಎಂತಾಯಿತು? ನಿಮ್ಮದು ಚಾನಲ್ ಹೆಸರು ಎಂತ ಸುರೇಶ್ ಅವರೇ ಹೇಳಿ? ID ಬರೋದಲ್ಲ, ಹಾಗೆ ಚಾನಲ್ ಹೆಸರು ಭಾರಿ ಕಷ್ಟ ಮಾರ್ರೆ. ಈಗ ಶ್ರೀಹರಿ ಅವರು ಬಂದರು, ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರೀಹರಿ ಅವರೇ. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಶಾನ್ಸಿಸ್ ಸಪೋರ್ಟ್ ಉಳ್ಳೇರು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಒಂದು ಲೈಕ್ ಕೊಡಿ ಆಯಿತಾ? ಓಪುನ ಹೇಮಂತ್ ಪನದಲೇರು. ಮಾಮಿ ಹಾಯ್ ಪನದಲೇರು. ಹಾಯ್ ಗುರು ಭಾರಿ ಅಪರೂಪ ಹೆಂಗಲ್ಲ ಗುರು ಭಾರಿ ಅಪರೂಪ. ದಾನೆ ಬಿರುವೇರೆ ಎಂಕುಲು ಹುಷಾರುಲ್ಲೇ ಯೋಗೀಶ್ ಅವರೇ. ಬಕ್ಕ ಯೋಗೀಶ್ ಬ್ರೋ ಚಾಪರ್ಯರ ತಿಂಡಿರ ದಾದ ತಿಂಡಿ ಗುರು ಚಾಪರ್ಯರೇ ದಾದ ತಿಂಡಿ ಗುರು. ಹೇಮಂತ್ ಪನದುಲ್ಲೇರು. ಶಾಂತಿ ಸಪೋರ್ಟ್ ಉಳ್ಳೇರು. ಬಾಯ್ ಪನದುಲ್ಲೇರು. ಹೇಮಂತ್ ಬಾಯ್. ಹೇಮಂತ್ ಜಾಗ್ರತೆ ಮಲ್ಪಡೆ. ಟೇಕ್ ಕೇರ್ ಹೇಮಂತ್. ಜಾಗ್ರತೆ ಮಲ್ಪಡೆ ಕೂಲಿ ಬೇನದ ಎಂಚ ಉಳ್ಳರು ಯಾನುಷರ್ ಉಳ್ಳೆ ಗುರು ಯಾನುಷರ್ಲ ಈರೆಂಚೊಲ್ಲರು. ನನ್ನ 2 IDಗೆ ಕನೆಕ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ಕನೆಕ್ಟ್ ಆಗಿ. 2 IDನ ಲೈಕ್ ಬರುತ್ತೆ. ನೀವು ಶ್ರೀಹರಿ ಅವರೇ ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ. ನಾನು ಕನೆಕ್ಟ್ ಆಗಿರ್ಬೋದು, ನೀವು ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಬಿಡಿ ಆಯಿತಾ? ನೋಡುವ ಹೆಚ್ಚಿನ ಅಂಶ ಕನೆಕ್ಟ್ ಆಗಿದ್ದೇನೆ ನಿಮಗೆ ನಾನು. ಶಾನ್ಸಿಸ್ ಸಪೋರ್ಟಲ್ಲಿದ್ದಾರೆ. ಪೂರ ಜನ ಕೈ ಬುಡಿಯೇರು ಏರ್ಲ ಕೈ ಬಿಡ್ತಿದ್ದೀರಿ ಮಾತುಳ್ಳೇರು ಈರ್ ಬೈಜ್ಜ ರಾತ್ರಿ. ಶಾನ್ಸಿಸ್ ಸಪೋರ್ಟ್ ಉಳ್ಳೇರು. ಸುರೇಶ್ ಅವರು ಕೂಡ ಸಪೋರ್ಟಲ್ಲಿದ್ದಾರೆ. ರಾಜೇಶ್ ಆಚಾರ್ಯ ಅವರು ಬಂದರು. ಹಾಯ್ ರಾಜೇಶ್ ಅವರೇ, ವೆಲ್ಕಮ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಾನ್ಸಿಸ್ ಸಪೋರ್ಟ್ ಉಳ್ಳೇರು. ಥ್ಯಾಂಕ್ ಯು ಶಾನ್ಸಿಸ್. ಥ್ಯಾಂಕ್ ಯು. ಆರ್ತಿಜಿ ಬಂದಲ್ಲ ದಾನೆ ಆರ್ತಿಜಿ. ಶಾನ್ಸಿಸ್ ಸಪೋರ್ಟ್ ಉಳ್ಳೇರು. ನಾನೀಗ ಚಹಾ ಕುಡಿತಾ ನಿಮ್ಮ ಲೈವ್ ನೋಡ್ತಾ ಇದ್ದೀನಿ. ಹೌದಾ? ಇದು ಬೆಳಗಿನ ಟೈಮಲ್ಲ, ಎಲ್ಲರೂ ನಾನು ಚಹಾ ಕುಡಿತಾ ನನ್ನ ಲೈವ್ ನೋಡಿ ಆಯಿತಾ? ಸಪೋರ್ಟ್ ಮಾಡಿ. ಸಂಗೀತ ಸಂಪು ಅವ್ರು ಬಂದ್ರಾ? ಇಲ್ಲ ನನ್ನವರೇ, ಸಂಪು ಅವ್ರು ಬರಲಿಲ್ಲ. ನಿನ್ನೆ ಸಂಪು ಅವ್ರದ್ದೊಂದು ಇದಿತ್ತು ಲೈವ್ಗೆ ಇದು ಬರ್ತಿತ್ತು, ನೋಟಿಫಿಕೇಶನ್ ಬಂದಿತ್ತು. ಹೋಗಿ ನೋಡುವಾಗ ರಿಮೂವ್ ಅಂತ ಬರ್ತಾ ಇದೆ. ಇದು ಅಪ್ಲೋಡ್ ರಿಮೂವ್ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಸಿಗಲಿಲ್ಲ ನನಗೆ ಲೈವ್. ಬರೋಡಿತ್ತೆ ಸಂಪತ್ ಅಲ್ಲಕ್ಕೆ ನೋಡು. ಶಾಂತಸಿಸ್ ಸಪೋರ್ಟ್ ಉಳ್ಳೇರು. ಶಾಂತಕ್ಕ ಎಂಚ ಉಳ್ಳರಿಕೆನದಲ್ಲಿ ಗುರು. ಶಾಂತಿ ಸಪೋರ್ಟ್. ನಮ್ಮ ನಾಗರಾಜ್ ಅವ್ರು ಬಂದರು. ನಾಗರಾಜ್ ಅವರೇ ಮದುವೆ ಎಲ್ಲ ಗೌಜಿ ಆಯಿತಾ? ಮದುವೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರು ಸಪೋರ್ಟಲ್ಲಿದ್ದಾರೆ. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಎನ್ನ ಚಾನಲ್ ಡಿಲೀಟ್ ಮಾಡ್ತದೆ ಆಯಿ ಗುರು ಡಿಲೀಟ್ ಮಾಡ್ಕೊನು. ಈ ಗುರುಗುಣದ ದಾಲ ಬೇಳೆ ಇಜ್ಜಿ ಮಾರ್ರೆ ಬಲೆ ಬಳೆ ಮೇಡಮ್ ಚಾಪರ್ಕ ಬನ್ಸ್ ಫಲ ಉಂಡು ಬನ್ಸುಂಡ. ಓ ದೇವ ಬನ್ಸ ಮಲ್ಲಿ ಜೀರ್ ಪರ್ಲಿ ಇತ್ತೆ ಓಡೆ ಬರ್ತೀನಿ ಬನ್ಸಿನ ಕೊರಿಯರ್ ಮಲ್ಪಲೆ ಅಂತಿರ್ತಾರೆ. ಸೂರ್ಯ ಅವರು ಬಂದರು. ಹಲೋ ಅಂತ ಹೇಳಿದ್ರೆ. ಹಾಯ್ ಸೂರ್ಯ ಅವರೇ, ವೆಲ್ಕಮ್. ಸೂರ್ಯ ಅವರೇ, ಚಾನಲ್ ಇದೆಯಾ ನಿಮ್ಮದು? ನೀವು ನನ್ನ ಚಾನಲ್ಗೆ ಹೊಸಬ್ರ ಬರೋದು? ಚಾನಲ್ ಇದೆಯಾ ನಿಮ್ಮ ಹತ್ರ?
ಸೂರ್ಯರು ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ನಿಮಗೆ ಲೈವ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿ, ಸಬ್ ಆಗದಿದ್ರೆ ಒಂದು ಸಬ್ ಆಗಿ. ಈಗ ಏನು ಗೊತ್ತಾ, ಐಡಿ ಬರ್ತದಲ್ಲ ಹಾಗೆ ಗೊತ್ತಾಗೋದಿಲ್ಲ. ಇದು ಯಾವ ತಿಂದು ಚಾನಲ್ ನೇಮ್ ಗೊತ್ತಾಗೋದಿಲ್ಲ, ಹಾಗೆ ಆಗ್ತದೆ. ಶ್ರೀಹರಿ ಅವ್ರು ನಗ್ತಾ ಇದ್ದಾರೆ. ಹೆಂಗೆ ಒಂಜಿ ಪೊಣ್ಣ ಓಡ ಇತ್ತಿನ ಪಲ್ಲೆ ಒಂಜಿ ಪೊಣ್ಣ ಓಡ ಪೊಣ್ಣುಲೇನೆ ಬಂಗೆ ಎತ್ತೆ ಪೊಣ್ಣು ಪೂರ ಲವ್ ಮ್ಯಾರೇಜ್ ಅಪ್ಪಿನಿಯೇ, ಪೂರ ಲವ್ ಮ್ಯಾರೇಜ್ ಇತ್ತೆ. ಈಗಲೊಂದು ಲವ್ ಮದುವೆ ಅವೇ ಹೇಳ್ತೆ. ಸಂಗೀಸಿಸ್ ನಿಮಗೆ ಎಂತ ತಿನ್ನಿ, ನನಗೆ ನೀರು ದೋಸೆ. ಸುರೇಶ್ ಅವರು ಸಪೋರ್ಟಲ್ಲಿದ್ದಾರೆ. ನಮ್ಮ ಕಡೆ ಎಲ್ಲ ಈಗ ಲವ್ ಮ್ಯಾರೇಜ್ ಮಾಡ್ತಾರಲ್ಲ, ಮತ್ತು ಲವ್ ಮ್ಯಾರೇಜ್ ಕೂಡ ಒಳ್ಳೆ ಅವರವರೇ ನೋಡ್ತಾರೆ. ನಾವು ಗೌಜಿಯಲ್ಲಿ ಮದುವೆ ಮಾಡೋದು, ಹಾಗೆ ಮೆಹಂದಿ ಹಳದಿ ಶಾಸ್ತ್ರ. ಸುರೇಶ್ ಅವರು ಸಪೋರ್ಟ್ ಇದೆ. ಬಾಯ್ ಮಾಮಿ ಯಾನ್ ಪೋಪೆ ಅಂತ ಹೇಳ್ತಾ ಇದ್ದೆ. ಬನ್ಸ್ ಪಲಾವ್ ಪಾರ್ಸಲ್ ಮಲ್ಪೆ, ಫೋನ್ ಪೇ ಮಲ್ಪ. ಅಯ್ಯೋ ಫೋನ್ ಪೇ ಎಲ್ಲ ಉಡಿಜ್ಜತಿ, ಬನ್ಸ್ ಎಲ್ಲ ಬಕ್ಕ ಪಲಾವ್ಲ ಪಾರ್ಸಲ್ ಎಲ್ಲ ಉಡುಂಡು ಬಕ್ಕ ಒಂದು ಫೋನ್ ಪೇ ಎಲ್ಲ ಉಡಿಜ್ಜಿ ನೆಟ್. ಪ್ರೀತಿ ಮ್ಯಾಮ್ ಬರ್ಪೂಜೆರ ಬರ್ಪೇರಿ ಲೇಟ್ ಆಪುನಿಗೆ ಕೇಂಡೆ ಪಲ್ಲೆ. ಓಕೆ ಓಕೆ ಗುರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ. ಈಗ ಬಾಯ್ ಮಾಮಿ ಬಂದಿಲ್ಲ, ಬಿಸಿಯಾ ಗುರು? ಬಿಸಿ ಇಲ್ಲಾರಾ? ಹೋದ್ ಬರ್ತೀನಿ ಸಾಕಾಡು ಪೂರ ಪೋಯರ ಮಾರ್ರೆ. ಶೇ ನಿಂಗೊಂದು ಕಾಲ್ ಬರ್ತೀನಿ. ನೀರುಳ್ಳಾರ ಕಮೆಂಟ್ ಮಾಡ್ಲಿ. ಲವ್ ಮಲ್ಪರ ಪೋಂಡೆ ಎನ್ನ ಬುಡಿದೆ ಅತ್ತಿ ಯೋಗೀಶ್ ಬ್ರೋ ಬಕ್ಕ ಎರಿಗಿಯ பொண்ணு போடு பண்ணாரு கூட பொடிதில்ல கூட ஏனே பொண்ணுயே எங்க ஆக்கேரி யாரு பொண்ணு நான்ற பொண்ணு பொடிதில்ல இருக்கு இரெங்களை ஒட்டுಗೆ ಹಾಕಿರು என்ன பொடிது வயசுக்கு வந்தவாரு ಅದಕ್ಕೆ பொண்ணು ನಾಡುವಲ್ಲ ನಾನು ಕೂಡ ನಿಮ್ಮ ಜೊತೆ ಹಾಡುವೆ. ಓಕೆ ಓಕೆ ನನ್ನವ್ರೆ, ಹೆಂಗ ಅತ್ತಿ ನನ್ನ ಬಾಮದು ಅಂಚ ಪಗೋಡ ತೀರು ಇದು ನಾವು ಅರ್ಜೆಲ್ಲ ಪೆಟ್ಟು ತಿಂತುಡ್ಬೋದು ಅಂತ ನಾನು ಈ ಸುರಕ್ಷಿಗೆ ಬರೋಡತ್ತೆ ಬಾವಗಂದೆ ಬಂದರು ಬಾವ ಬಂದರು. ಅಯ್ಯೋ ದೇವ. ನವೀನ್ ಬ್ರೋ ಬರ್ತೀರಿ, ಗುಡ್ ಮಾರ್ನಿಂಗ್ ಪಂದ್ರೆ. ಹಾಯ್ ನವೀನ್ ಬ್ರೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಲೈವ್ಗೆ. ದಾದಾಡಿ ಯೋಗೀಶ್ ಬ್ರೋ ದಾದಾಡಿ ಲೈಕ್ ನನ್ನ ಬಂದ್ರೆ ಥ್ಯಾಂಕ್ ಯು ನವೀನ್ ಬ್ರೋ. ಫೋನ್ ಪೇ ಮಾಡೋದು ಬೇಡ, ಸ್ಕ್ಯಾನ್ ಮಾಡಿ. ಇಲ್ಲ ಸ್ಕ್ಯಾನ್ ಕೂಡ ಅಲೌಡ್ ಇಲ್ಲ ಮಾರ್ರೆ ಇಲ್ಲಿ ವೈಟ್ ಇಲ್ಲ ಅದೆಲ್ಲ ಅಲೌಡ್ ಇಲ್ಲ. ಹಾಯ್ ನವೀನ್ ಬ್ರೋ, ಗುಡ್ ಮಾರ್ನಿಂಗ್ ಮನದಲ್ಲಿ ಶಾಂತಿ ಸಿಸ್. ನವೀನ್ ಬ್ರೋ ಇನ್ನೊಂದು ಐಡಿಯಲ್ಲಿ ಬಂದ್ರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆ. ಗುಡ್ ಮಾರ್ನಿಂಗ್ ಲೈಕ್ ಡನ್ ಅಂತ ಹೇಳಿ ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈಗ ನನ್ನವರಿಗೆ ಒಂದು ಪದ್ಯ ಹೇಳ್ಬೇಕಲ್ಲ, ಎಂತ ಪದ್ಯ ಹೇಳುದು?
ಪಲಾವ್ ಪಾರ್ಸಲ್ ಮಾಡಿ, ನೀವು ಹಣ ಕೊಡ್ಲಿಲ್ಲ ಅಂದ್ರೆ ಎಂತ ಮಾಡುದು ಮಾರ್ರೆ. ಈಗ ಬೇಡ ಹಾಗಾದ್ರೆ ಪಲಾವ್ ಬನ್ಸ್ ಕ್ಯಾನ್ಸಲ್. ಪಲಾವ್ ಬನ್ಸ್ ಕ್ಯಾನ್ಸಲ್. ಈಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಈಗ ಹಣ ಹೇಗೆ ಕೊಡುದು, ಹಾಗೆಲ್ಲ ಕಷ್ಟ ಆಗ್ತದೆ. ಹಾಗೆ ಪಲಾವ್ ಬನ್ಸ್ ಕ್ಯಾನ್ಸಲ್ ಮಾಡಿ. ರವಿ ಅವರು ಬಂದ್ರು. ಓಕೆ ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದು ಲೈಕ್ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು. ರವಿ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ನವೀನ್ ಬ್ರೋ ಚಾಪರಿಯರ ದಾದ ತಿಂಡಿ ಸಜ್ಜಿಗೆ ರೊಟ್ಟಿ ಮಲ್ದಾರ. ಹಾಯ್ ರವಿ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ, ಕುಣಿದಾಡುವಾರೆ ನನ್ನಲ್ಲಿ ಒಲವನ್ನು ಚೆಲ್ಲಿ, ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ. ಕಾಫಿ ಆಗಿದೆ ರವಿ ಅವರೇ, ನಿಮ್ದು ಕಾಫಿ ಆಯ್ತಾ? ಹಾಯ್ ನನ್ನವರೇ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಎಲ್ಲದರಲ್ಲೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ಗುಡ್ ಮಾರ್ನಿಂಗ್. ನಮ್ಮ ತುಳು ಗೈಡ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರಿ. ಬೇರೆ ಗತ್ತಿತ್ತು ನೆಂಕು ಕೊಂಡುತ್ತೇನೆ ಇರನೆ ಬೇರೆ ಗಟ್ಟಿತ್ತು ನೆಂಕು ಕೊಂಡುತ್ತಲೆ ಒಚ್ಚಿ ಒಚ್ಚಿ ಅವು ಸಾವಸನೆ ಒಚ್ಚಿ ಮದಿ ಮ್ಯಾತಿನ ಕ್ಲೇಪುರ ಪೊಣದು ಬೇರೆಂಚಿ ಎನ್ನ ಬೇರೆ ಗಟ್ಟಿಲ ಇಜ್ಜಿ ಒಮ್ಮೆ ಬೇರೆ ಬೇರೆ ಅಪ್ಪುಡು ಎಂಕ ಬೇರೆ ಗಟ್ಟಿಲ ಇಜ್ಜಿ ಬಿರಿಗ ಪೊಂಡು ದೂರಲಿ ಇಜ್ಜಿ ಎಂಕ ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳುವುದ ಅಂತ ಬೋರ್ಡ್ ಹಾಕಿ ಅವು ಅಂದಂಚ ಬೋರ್ಡ್ ಮಾಡಬಹುದು. ಬಹಳ ದಿನದಿಂದ ಹೋರಾಟದ ಪ್ರತಿಫಲ ವಾಸ್ತು ಚೇಂಜ್ ಆಗಿದೆ. ಲೈವ್ ನಿಮ್ಗೆ ದೊಡ್ಡ ನಮಸ್ಕಾರ. ಓ ದೇವರ ಎಂಕಿರಿ ಟೇಬಲ್ ದಿಯರೆ ಬಾ ಕಷ್ಟ ಅಂಡ್ ಉದಸಿರ ಲೈಕ್ ಮತ್ತೆ ನೆಲಟು ಕುಲ್ದಿರಿತ್ತೇನೆ. ಹಾಯ್ ಕಿರಣ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ್ ಸಿಸ್. ನವೀನ್ ಬ್ರೋ ಕೋಡೆ ಲೈವ್ ಇತ್ತು ಜೊತೆ ಇನ್ನ ನಾನು ಬಂದು ಚೆಕ್ ಮಂತ್ ಪೋಯೆ ರೆಡ್ ಚಾನಲ್ ಚೆಕ್ ಮಂತೆ ಲೈವ್ ತೋಜಿ 8:35 ಚೆಕ್ ಮಂತೆ ಲೈವ್ ಇತ್ತು ಜೊತೆ ಕೋಡೆ ಮತ್ತೆ ಬಕ್ಕ ಮಿನಿ ಬೈದಾರ ಚಾಣಿ ಕಿರಣ್ ಬ್ರೋ ಪನದಲ್ಲಿ ಶಾಂತ ಸಿಸ್. ಕಿರಣ್ ಬ್ರೋ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ, ಎಲ್ಲೆಲ್ಲಿ ನೋಡಲಿ ಇಜ್ಜಿ ಮಂತ್ ಜವ್ಯ ನಾಡ್ ಬತ್ತೀನಿ ದಿಕ್ಕು ಜರೀರು ಬಕ್ಸೀದು ಪಿರ ಬತ್ತೆ ಅಲ್ತದ್ದು. ಶಾಂತಿ ಸಾಯಲು ಹೇಗಿದ್ದೀರಿ ನೀವು? ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಬ್ರೋ. ಅಲ್ಲ ಮಾರೆ, ನೀವು ಒಂದು ಕೆಲಸ ಮಾಡಿ, ಬನ್ಸ್ ಮತ್ತೆ ಪುಲವ 75 ಆಗುತ್ತೆ, ನೀವು ರಿಕ್ಷಾ ಮಾಡಿಕೊಂಡು ಬಂದು ಕೊಟ್ಟು ಹೋಗಿ ನಾನು ಮತ್ತೆ ಕಳಿಸಿಕೊಡ್ತೀನಿ. ಆಯ್ತಾಯ್ತಾಯ್ತು, ಅದಕ್ಕಿಂತ ರಿಕ್ಷಾ ಮಾಡೋದ್ರಿಂದ ಬಂದು ಅಲ್ಲಿ ತಿಂದು ಹೋಗ್ತೇನೆ, ಹಣ ಕೂಡ ಕೊಟ್ಟು ಹೋಗ್ತೇನೆ. ಹಾಗೆ ಮಾಡುವ. ಪುನಃ ನಾನು ಅಲ್ಲಿ ರಿಕ್ಷಾ ಮಾಡಿ ಬರುದು, ಕೊಂಡು ಹೋಗುದು ಯಾಕೆ, ಅಲ್ಲಿ ತಿಂದು ಹೋಗ್ತೀನಿ. ಈನೆಲ್ಲ ಪಾತಿರಕ್ಕೆಂಡ ಮಸ್ತ್ ಖುಷಿ ಅಪ್ಪು ಬರೋದಿಲ್ಲ ಯೋಗೀಶ್ ಬ್ರೋ. ಥ್ಯಾಂಕ್ ಯು ಯೋಗೀಶ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅಂಚ ಪೊಣ್ಣು ಅಣ್ಣ ಮುಡ್ಚತಿ ಕ್ಯಾನ್ಸಲ್ ಮಲ್ಪಗ ಎನ್ನ ಬೇರೆ ಗಟ್ಟಿಲ ಇಜ್ಜು ಜಗ್ಗಣ್ಣ ಬರ್ತೀರ. ಹಾಯ್ ದುರ್ಗಿ ಅಕ್ಕ ಬರ್ತೀರ. ಹಾಯ್ ಜಗ್ಗಣ್ಣ, ನಮಸ್ತೆ. ಎಂಚೊಲ್ಲರು ಚಾಪರ್ಯರ ತಿಂಡ್ರ ದಾದ ತಿಂಡರು ಕಾಫಿ ಟೀ ಪರ್ಪೂಜಿ ಅನ್ನ ಶಾಂತ ಸಿಸ್ ಈರ್ನ ಆಂಡೆ ಟಿಫಿನ್ಗೆ ಸ್ಪೆಷಲ್ ದಾದೆ ಲೈವ್ ಇಜ್ಜಾಂಡ್ ಸಿಸ್ಸಾರ್ ನಂದಂಜಿ ಅನ್ನ ನಾಡ್ದು ಪೋಯಿನಿ ಬಕ್ಕ ಬಿಗ್ ಬಾಸ್ ವರೆ ಕುಲೀನಿ. ಹಾಯ್ ಜಗಣ್ಣ, ಗುಡ್ ಮಾರ್ನಿಂಗ್ ಪಂದಿಲ್ಲ. ಹಾಯ್ ಶಾಂತಕ್ಕ, ಟೀ ಆಂಡಿಕೆ ನಮ್ದುಲ್ಲೇರು ಬಿಗ್ ಬಾಸ್ ಎಂಚೆತ್ತಲು ಶಾಂತ ಸಿಸ್ ನೀರ್ ದೋಸೆ ಕಿರಣ್ ಬ್ರೋ ಇರೆಗ್ ದಾದೆ ಕೆನಂದುಲ್ಲೇರು ಶಾಂತ ಸಿಸ್. ಎಂಕ್ ರೈಸ್ ಬಾತ್ ಓ ಸ್ಪೆಷಲ್ ಜಗ್ಗಣ್ಣ. ರೈಸ್ ಬಾತ್ಗೆ ಡ್ಯಾಪು ನಾವು ಎಗ್ ರೈಸಾ ರೈಸ್ ಬಾತ್ ಒಂಜಾ ಉಂದಾಪು ನೊಚ್ಚಿಯಾ ಆಂಡ್ ನೀರ್ ದೋಸೆ ಇರೆಗ್ ದಾದೆ ಜಗ್ಗಣ್ಣ ಕೆನಂದುಲ್ಲೇರು ರೈಸ್ ಬಾತ್ಗೆ ರೈಸ್ ಸ್ಪೆಷಲ್ ವಿಡಿಯೋ ಮಲ್ದಾರ ರೈಸ್ ಬಾತ್ ದ ಮುರಳಂಜಿ ಒಂಜಿ ವಿಡಿಯೋ ಬರ್ಪುಡು ಮಾಡಿರು. ಓ ಟೊಮೆಟೊ ಗೊಜ್ಜುದ ವಿಡಿಯೋ ಬೈದು ಶೋಕಿತ್ತನು ಮಾತ್ರ ಟೊಮೆಟೊ ಗೊಜ್ಜು ಸುಲಾಬಡ ಅಪ್ಪಡತೆ ನೀರ್ ದೋಸೆ ಇರೆಗ್ ದಾದೆ ಜಗ್ಗಣ್ಣಕ್ಕೆ ನಂದುಲ್ಲೇರು. ರೈಸ್ ಬಾತ್ ಹತ್ತು ಮಾರ
ರೈಸ್ ಭಾರತ್ ರೈಸ್ ಬಾತ್ ಅವೇ ಬನ್ನಿ ಬಾತ್ ಕರ್ಡ್ ರೈಸ್ ತಿಂದೆ ಶಾಂತ ಎಡ್ಡೆ ಕಿರಣ್ ಬ್ರೋ ಕರ್ಡ್ ರೈಸ್ ಎಡ್ಡೆ ಜಗ್ಗಣ್ಣ ಅವನದಲ್ಲಿ ಶ್ರೀಧರ್ ಬ್ರೋ ಬಂದ್ರು. ಹಾಯ್ ದುರ್ಗಾ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೆ. ಹಾಯ್ ಶ್ರೀಧರ್ ಬ್ರೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಕಾಫಿ ಆಯ್ತಾ? ತಿಂಡಿ ಆಯ್ತಾ? ಲೈವ್ಗೆ ಲೈಕ್ ಕೊಡದಿದ್ರೆ ಎಲ್ಲರೂ ಒಂದೊಂದು ಲೈಕ್ ಕೊಟ್ಟು ಬಿಡಿ. ಎಂತ ತಿಂಡಿ ತಿಂದ್ರಿ ಶ್ರೀಧರ್ ಬ್ರೋ? ಜಗ್ಗಡ್ಡೆ ಮತ್ತೆ ಎಲ್ತೊಂದು ಶಾಂತಿ ಸಿಕ್ಸು ಅಂದಿ ರೈಸ್ ಬಾತ್ ಪನ್ನಿ ಬಾರ್ ಪಂತಿಚ್ಚಿ ಕಾಡೆ ಕಾಡೆ. ನಾನು ಸೂಪರ್, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೇನೆ. ಸ್ವಲ್ಪ ಸ್ವಲ್ಪ ಆಗಿದೆ, ಆರೋಗ್ಯ ಸಮಸ್ಯೆ ಇರ್ತದೆ, ಅದರ ನಡುವಲ್ಲಿ ಕೂಡ ಸೂಪರ್ ಆಗಿದ್ದೇನೆ. ಕಾರ್ಡ್ ರೈಸ್ ಬಸ್ಟ್ ಆದ ಕೈಯ ಸಿಂಪಲ್ ಬಾಯ್ ಅವಿರು ಜಗ್ಗಣ್ಣನ ನೆಗೆ ನೋಡು. ಟಿಫಿನ್ ಗೀ ರೈಸ್ ಕುರ್ಮ ಗೊಜ್ಜು ದುರ್ಗಸಿಸ್. ಓ ಎಷ್ಟೊಂದು ಬಗೆ ಇದೆ ಶ್ರೀಧರ್ ಬ್ರೋ, ನಿಮ್ಮಲ್ಲಿಗೆ ಬರ್ಬಹುದು ನಾವಲ್ವಾ? ಹಾಯ್ ಶ್ರೀ ಬ್ರೋ, ನಿಮ್ಮ ಲೈವ್ ಬರುವ ನೆನೆಸಿದೆ, ಮತ್ತೆ ನನಗೆ ಕಿರಿಕಿರಿ ಆದ್ರೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ಹಾಯ್ ಶ್ರೀಧರ್ ಬ್ರೋ ಗುಡ್ ಮಾರ್ನಿಂಗ್ ಪಂದುಲೇರು. ರಿಕ್ಷಾ ಯಾಕೆ, ನಾವು ಬಸ್ ಮಾಡಿಕೊಂಡು ಬರ್ತೇವೆ ಅಲ್ವಾ? ಸಂಗೀತ ಹೌದೌದು, ನಾವು ಬಸ್ ಅಲ್ಲಿ ಹೋಗುವ, ಪದ್ಯ ಎಲ್ಲ ಹೇಳಿಕೊಂಡು ಜಾಲಿ ಜಾಲಿ ಅದೇ ನನ್ನವರೇ. ಅದು ಒಳ್ಳೇದಿರ್ತದಲ್ಲ ಬಸ್ಸಲ್ಲೆಲ್ಲ ಎಲ್ಲರೂ ಒಟ್ಟಿಗೆ ಹೋಗುದು, ಪದ್ಯ ಹೇಳ್ಕೊಂಡು ಹೋಗುದು, ಡ್ಯಾನ್ಸ್ ಮಾಡಿಕೊಂಡು ಹೋಗುದು, ಹಾಗೆ ಆಗ್ಬಹುದು. ಹಾಯ್ ಸಿಂಪಲ್ ಆಗಿದ್ರೆ ಚಾನ್ಸಸ್. ಟುಡೇ ಮೂವಿ ಶೂಟಿಂಗ್ ಇಲ್ವಾ? ರಜೆನ ಮೂವಿ ಹೀರೋಯಿನ್ ಅವರೇ? ಮೇಕಪ್ ಮಾಡಿಲ್ಲ ನೀವು? ಇಲ್ಲ ಇಲ್ಲ, ಟುಡೇ ರಜೆ, ರಜೆ ಕೊಟ್ಟಿದ್ದೇನೆ ಆಯ್ತಾ. ಮೇಕಪ್ಗೆ ರಜೆ ಇವತ್ತು. ಬಿರಿಲ್ ಕೊರಿಯಾ ಥ್ಯಾಂಕ್ ಯು ಸಿಂಪಲ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ಅವೇ. ಹಾಯ್ ಮಾಮ ದಂಡಪನದಲ್ಲಿ ಜಗ್ಗಣ್ಣೆ. ಬನ್ನಿ ದುರ್ಗಾ ಸಿಸ್ ಟಿಫಿನ್ ಮಾಡ, ಖಂಡಿತ ಖಂಡಿತ ಬರುವ. ಇವತ್ತಾಗುದಿಲ್ಲ ಮಾತ್ರ. ಪ್ರಸನ್ನ ಬಂದ್ರು. ಹಾಯ್ ಪ್ರಸನ್ನ ಗುಡ್ ಮಾರ್ನಿಂಗ್. ಪ್ರಸನ್ನ ಚಾ ಪರಿಯರ ತಿಂಗ್ರ ಏ ಸಂಪತ್ ಬರ್ತೀರು. ಸಂಪತ್ ಕೋಡೆ ಲೈವ್ ದಾದಿ ಹೋದು ಲೈವ್ ನೋಟಿಫಿಕೇಶನ್ ಬರ್ತಾರೆ, ಅವೇನು ಕ್ಲಿಕ್ ಮಾಡ್ತದ ಒಂದು ಮಲ್ಪೆ ಇರಿಚರ್ ಲೈವ್ ಬಿಡು ರಿಮೂವ್ ಬರ್ಪುಡು. ಹೌದಾ ಎಂಚ ಪ್ರಸಾದನ್ನೇ ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತೇರಿ ನಮ್ಮ ಶ್ರೀದುರ್ಗ ಚಾನಲ್. ಈ ಸಿಂಪಲ್ ಒಂಜಿ ಪೆಟ್ಕ ದಾದಿ ಶಾಂತ ಸಿಕ್ಸ್ ಶಾಂತಿಕಾಯಿ ಜಗ್ಗಣ್ಣ ಆಯ್ ಮನದಲ್ಲಿ ಸಿಂಪಲ್ ಬಾಯ್. ಕಿರಿಕಿರಿ ಆಗಲ್ಲ ಬನ್ನಿ ಜಗ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮಾತಿರ್ಲ ಬಂದು ಗುರು ಕೂಡ ಬರ್ತೀರು. ಶ್ರೀಧರ್ ಬ್ರೋ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಓ ಸಂಪು ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನನ್ನವರು. ಆ ಸಂಪನ್ ನನ್ನವರಿಗೆ ಏನೊಂದಿತ್ತೇರು ಮಾರ ರೆಕ್ಕಾದಿಂಚ ಬರ್ತೀನಿ ಅಡ್ಡಾಂಡ್ ಗುರು ನಮಸ್ತೆ ಮನದಲ್ಲಿ ಮಾತಿರ್ಲ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಿರಣ್ ಬ್ರೋ ಪೆಟ್ಟು ಕಮ್ಮಿ ಇಡೀಗ ಬನ್ನಾಗ ಆಪು ನಿಶಾಂತಕ್ಕ ಇಡೀ ಬನ್ನಾಗ ಒಂಚೂರು ಪೆಟ್ಟು ಕಮ್ಮಿ ಅದ್ನ 5,000 ಇಪ್ಪೇರಾರು. ನನ್ನವರು ನಾವು ನಿಮ್ಮವರು ಅಲ್ವಾ? ಹೌದೌದು, ನನ್ನವರು ನಿಮ್ಮವರೇ ಸಂಪು. ಹಾಯ್ ಪ್ರಸಾದ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ತೋಟದ ಮೇಲೆ ಕಣ್ಣುಂಟಾಯ್ತಾ ನನ್ನವರಿಗೆ? ಸಂಪತ್ತು, ನಿಮ್ಮ ತೋಟದ ಮೇಲೆ ನನ್ನವರಿಗೆ ಕಣ್ಣುಂಟು. ದುರ್ಗಾ ಸಿಸ್ ಇನ್ಮೇಲೆ ಹಿಂದಿಯವರು ನನ್ನ ಲೈವ್ಗೆ ಬರಲ್ಲ, ಬ್ಲಾಕ್ ಮಾಡಿದ್ದೀನಿ, ಮತ್ತೆ ಅವರನ್ನು ಅನ್ಸ್ಕ್ರೈಬರ್ ಮಾಡಿದ್ದೇನೆ, ಮತ್ತೆ ಬ್ಲೂ. ಹೌದಾ ಶ್ರೀಧರ್ ಅವರೇ? ಯಾಕೆ ಅವ್ರು ಬರ್ತಾ ಇದ್ರ ನಿಮ್ಗೆ ಸ್ವಲ್ಪ ಇದು ಸಪೋರ್ಟಿಂಗ್ ಆಗ್ತಾ ಇತ್ತಲ್ಲ ಶ್ರೀಧರ್ ಅವ್ರೆ, ಯಾಕೆ ಹಾಗೆ ಮಾಡಿದ್ದು ನೀವು? ಹಾಯ್ ಸಂಪು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ ಚಾನ್ಸಸ್. ಎನ್ನ ಇರೆಗ್ಲ ನೆನಪಿಜ್ಜತೆ ಎಂಕ ನೆನಪುಂಡಪ್ಪ, ಎಂಕ ಮಾತ್ರ ನೆನಪುಂಡು, ಎನ್ನ ಮಾತ್ರ ಎರೆಗ್ಲ ನೆನಪಿಜ್ಜಿ ಕೋಡೆ ನಾನು ಒಂಜಿ ಲೈವ್ ಪೋಯ ಗುರು ಏನಂದಾದ ಪಂಪಿನಿ ಗೊತ್ತಿನ ನಾನು ಮಾಮಿ ಪನೊಂದಿತ್ತಿನ ಗುರು ಮೇಡಮ್ ಪನ್ಪಿನಿ ಅಂಚ ಪನ್ಪಿನಿ ನಾನು ಮೇಡಮ್ ಪಾಯಿನಿ ಮಾಮಿ ಬುಡ್ದು ಎಂಕಪ್ಪ ಕಾಣೊಂದು ನಮ್ಮ ಗುರುವೇ ತಂದ ಅಂದ್ರ. ಯಪ್ಪ ಸಿಂಪಲ್ ಬಾಯ್ ಕರ್ಮ ಇರ್ನ ನಮ್ಮವರು ತಿಂಡಿ ಆಯ್ತಾ ಕುಜಲ್ ಸರಿ ಮಲ್ಪೆ ಸಂಗೀತಕ್ಕ ಇನ್ನ ಕುಜಲ್ ತಿನ್ನಾಗ ಸುರತ್ ಕಳಿ ಕತ್ತಿ ಬಿಸತಿ ಮಲ್ಪು ಪೊಂಜೋಲಕ್ಕ ತೋಜರ್ ಮಲ್ಲೇಜ್ ಅಕ್ಕಲ ಅಕ್ಕಲ ಪೊಂಜೋಲೈತೆ ನರಮನಿ ಅಂತ ಅಕ್ಕಲ್ಲ ಕುಜಲ್ ಪೂರಂದಿ ಎಣ್ಣೆ ಪಾರ್ದಿಜ್ಜಿ ಅಂಚ ಇತ್ತದಾಲ ಮಲ್ಪೆರ ಆಪುಜಿ ಪೋದು ಕೊಡು ಸರಿ ಮಂತೊಂದು ಬರ ಆಪುಡ ಆಪುಜಿ ದಾದಿ ಸಿಂಪಲ್ ದಾನಿ ಸಿಂಪಲ್ ಕೇಳೋದುಳ್ಳಿರ್ ಬೇಡ ದುರ್ಗಾ ಸಿಸ್ ಸುಮ್ಮನೆ ಕಿರಿಕಿರಿ. ಕನ್ನಡದವರ ಬಗ್ಗೆ ಮಾತಾಡ್ತಾರೆ, ಹೌದು ಅವರಿಗೆ ಅದು ಮಾತಾಡ್ಬಾರ್ದಲ್ಲ, ಅವ್ರು ಬರ್ಬೇಕು ಸಪೋರ್ಟ್ ಮಾಡಿ ಹೋಗ್ಬೇಕು. ಕನ್ನಡದವರ ಬಗ್ಗೆ ಕೆಟ್ಟ ಕೆಟ್ಟದೆಲ್ಲ ಮಾತಾಡ್ಬಾರ್ದು ಅವರಲ್ವಾ? ನಾವು ಅವರ ತಟ್ಟಿಗೆ ಹೋಗುದಿಲ್ಲ, ಅವರು ನಮ್ಮ ತಟ್ಟಿಗೆ ಬರ್ಬಾರ್ದು ಹಾಗೆ. ನೀರ್ ಮೇಡಮ್ ಮತ್ತು ಡ್ರಮ್ ಸಿಂಪಲ್ ಇರಿ ಎಂದಿನಲ್ಲ ಬಲ್ಲೆ ಎಲ್ಲದಲ್ಲ ಸಪ್ರ ಮಲ್ಪೇರ ಆಪುಜರ ತೋರನೆ
ಮಾತ ಲೈವ್ ಹೆಂಗ್ ಕೊಡ್ತಿ ನಂಜಿಡ್ ನೆರೊಂದಿಪ್ಪೋರ ಐಕ್ ನಾನು ಯಾನ್ ಲೈವ್ ಬರ್ಪುಜಿ ಅನ್ ಸಪೋರ್ಟ್ ಮಾಡ್ತೇನೆ ಜಾಸ್ತಿ ಆತ ನಂಚ ಅಂಚ ಪನೋಚಿ ಜಗ್ಗಣ್ಣ ದಾಯಿ ಅಂಚ ಪನ್ ಬಲಿ ಇದು ಲೈವ್ ಹಾಯ್ ಪ್ರಸಾದನ್ನ ಪನದಲ್ಲಿ ನಿನ್ನೆ ರಕ್ಷಸಿಸ್ ಲೈವ್ ನನ್ಗೆ ಎಲ್ಲ ಬೈ ನಿನ್ನೆ ರಕ್ಷಸಿಸ್ ಲೈವ್ ನಲ್ಲಿ ನನ್ಗೆ ಎಲ್ಲ ಬೈದ್ರು ಅಂತ ಹೇಳ್ತಾ ಇದ್ದಾರೆ ಎಂತ ಬೈದ್ರು ಜಗ್ಗಣ್ಣಗೆ ಜೈ ಅಂತ ಹೇಳ್ತಾ ಇದ್ರೆ ಈರ್ನ ಮೋನೆದಾನೆಬ್ಬು ಬಾಡುದುಂಡು ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ಅದು ಶೀತ ಆಗಿದೆಲ್ಲ ಹಾಗೆ ಸಂಪು ಶೀತ ತರೆಬೇನೆ ಹಾಗೆ ನಿನ್ನೆ ಕೂಡ ತರೆಬೇನೆ ಇತ್ತು ಇವತ್ತು ಕೂಡ ಸ್ವಲ್ಪ ಉಂಟು ಇಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಶೋಲ್ಡರ್ ಪೇನ್ ಎಲ್ಲ ಉಂಟು ಅದರ ನಡುವೆ ಕೂಡ ನಾನು ಸೂಪರ್ ಆಗಿದ್ದೇನೆ ಕೇರಳ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಕೇರಳ ಸಿಸ್ ಎಂಕು ಗೊತ್ತುಂಟು ಜಗ್ಗಣ್ಣ ಪನದೊಲ್ಲೇರು ಕೇರಳ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಮತ್ತೆ ಡಿಸೈಡ್ ಮಾಡ್ದೆ ಅವರ ಸಾವಾಸ ಬೇಡ ಅಂತ ಹಾಗೆ ಕೇರಳ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ ಸಂಪತ್ ನಮ್ಮವರು ಯಾವುದು ನಿಮ್ಮವರನ್ನು ಹೇಳಿ ಎಲ್ಲಿದ್ದಾರೆ ನನ್ನವರು ಬಂದ್ರ ಕೇರಳ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ ಕೇರಳ ಸಿಸ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಶಾಂತಿ ಅಕ್ಕ ಯಾನ್ ಎಂಚ ಇರೆಗ್ ಗೊತ್ತುಂಡ ಶಾಂತಿ ಅಕ್ಕ ಯಾನ್ ಎಂಚ ಇರೆ ಗೊತ್ತುಂಡ ಕೇನೊಂದು ಜಗ್ಗಣ್ಣೆ WH ದಾಲ ಇಂಪ್ರೂವ್ ಆತುಂಡೆ ಚೂ ಆವನುಂಡಿಯೇ ಒಂದು ಆಡ್ ಅವನುಂಡು ಸಂಗಿ ಸಿಸ್ ನಾನು ಸಂಪು ಅವರ ಲೈವ್ಗೆ ನೋಡೋದು ಹೋಗಿದೆ ಕೈ ಬೇನೆ ಕಮ್ಮಿ ಆಗಿದೆ ಸಂಪು ಅವರ ತೋಟದಲ್ಲಿ ನಡತೊಂದು ಲೈವ್ ಮಾಡಿದ್ದು ಸಂಗಿ ಸಿಸ್ ಎಷ್ಟು ನಡಪುದು ಬಚ್ಚುವುದಿಲ್ಲವಾ ನಿಮ್ಗೆ ಸಂಪು ಹೌದೌದು ಎಷ್ಟು ನಡಪುದು ಸಂಪು ಅವರೇ ನಿಮ್ಗೆ ಬಚ್ಚುದಿಲ್ವಾ ನೀವೊಂದು ಗಾಡಿ ತಗೊಳ್ಳಿ ಆಯ್ತಾ ಬಚ್ತದೆ ಅಲ್ಲ ಅದು ನನ್ನವರು ಹೇಳಿದ ಮೇಲೆ ನಿಮ್ಗೆ ಬಚ್ಚಲೇಬೇಕು ಗಾಡಿ ತಗೊಳ್ಳಿ ಒಂದು ಹಾಯ್ ಜಗ್ಬ್ರೋ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ ಜಗ್ಗಣ್ಣ ಇಟ್ಸ್ ಓಕೆ ಪನೊಂದುಲ್ಲೇರು ಹಾಯ್ ಸಂಪತ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ ಈರು ಸಪುರಾವಡ ಉಪ್ಪಳ ಗೋಣಿಡಿ ಸೆವೆಂದಿನ ಜಪ್ಪು ಬಿಲ್ಕುಲ್ ಆಪುಜಿ ಸಿಂಪಲ್ ಬಾಯ್ ಯಾನ್ ಬಿಲ್ಕುಲ್ ಗೋಣಿ ಜಪ್ಪು ಯಾನ್ ಪಜೆಟನಲು ಜಪ್ಪು ಇತ ಗೋಣಿ ದಿಕ್ಕು ಜೊತೆ ಇತ ಪ್ಲಾಸ್ಟಿಕ್ ಗೋಣಿ ಬರ್ತೀನಿ ಹಾಯ್ ಪ್ರಸಾದ್ ಬ್ರೋ ಪನೊಂದುಲ್ಲೇರು ನವೀನ್ ಬ್ರೋ ನಮಸ್ತೆ ಪನೊಂದುಲ್ಲೇರು ಪ್ರಸಾದನ್ನೇ ನವೀನೇರ ಆಯ್ ಕೂಲಿ ದೆಕ್ಕುದರಾತೆ ದೆಕ್ಕುದಿರ ಆರ್ ಕೂಲಿ ದೆಕ್ಕಂದೆ ಬರ್ಪುಜೀರು ಸಿಂಪಲ್ ಬಂದ್ ಹೇಳ್ತಂದ್ರೆ ಚಾಂಡೆ ಸಂಪು ಅತ್ತು ಸಪುರಾಪೆ ಬಂದಾಂಡ ಗೋಣಿಚಿಲ ಜಪ್ಪು ಗಾಡ ಗ್ಯಾರಂಟಿ ಉಂಡ ಸಪುರಾಪೆ ಅಂದ್ ಶಾಂತಿ ಸಪೋರ್ಟ್ ಉಳ್ಳೇರು ಆನ್ ಅಲ್ಲಿ ಇರ್ತೇನೆ ಓಕೆನಾ ಓಕೆ ಶ್ರೀಧರ್ ಓಕೆ ಇದು ಬಿಸಿ ಇದ್ರೆ ಪರವಾಗಿಲ್ಲ ನೀವು ಕೆಲಸ ಮಾಡಿ ನಿಮ್ದು ಯಾನ್ ಬಜೆಟ್ ಉಳ್ಳೆ ನನ್ನಲಕ ಜೆಡ್ಡೆ ಸಂಪು ಕೋಡೆ ತೋಟ ತಿರುಗಿ ಬಜೆಟ್ ಜೈದಿಲ್ಲ ಇವತ್ತು ಎಂತ ತಿಂಡಿ ಸಂಪು ಅಂತ ಕೇಳ್ತಾರೆ ಅಲ್ಲಿ ತಿಂಡಿ ಪಲ್ಲೆ ಸಂಪು ಎಂತ ತಿಂಡಿ ಪಲ್ಲೆ ನನ್ನವರೆಗೂ பொண்ணு பந்தி யான்னு ಮಣಿಪಂದಿ ಕುಲ್ನಿ ಆನಿತ್ತಿನ ಗ್ರಾಚಾರ ಬುಡ್ಪದ್ವೆ ಪಂದಿದ್ದನೆ ಪನೊಂದುಲ್ಲೇರು ರಜೆನ ಸಂಪು ಪನೊಂದುಲ್ಲೆ ನನ್ನವರು ನನ್ನ ಬಿಟ್ಟು ಹೋಗಬೇಡಿ ಹೌದೌದು ಎಂದಿಗೂ ನೀನು ನನ್ನನ್ನು ಬಿಟ್ಟು ದೂರ ಹೋಗಲ್ಲ ಎಲ್ಲೂ ಹೋಗಲ್ಲ ನನ್ನವರೇ ಎಲ್ಲೂ ಹೋಗಲ್ಲ ಸಂಪನು ಬಿಟ್ಟು ನನ್ನವರೆಂದು ದೂರ ಹೋಗಲ್ಲ ಎಲ್ಲೂ ಹೋಗಲ್ಲ ಆನ್ ಉಲ್ಲೆ ಮಾಮಿ ಓಕೆ ಗುರು ಓಕೆ ಥ್ಯಾಂಕ್ ಯು ಸೋ ಮಚ್ ಅವೇ ಗುರು ಮಸ್ತ್ ದಿನ ಪಕ್ಕ ಬತ್ತಿ ನೀರು ಚಾಪರಿಯರ ತಿಂದ್ರೆ ಕೇಂದ್ರ ದಾಲೆ ಸುದ್ದಿಜ್ಜಿ ಬುಡ್ಲಿ ಜಗ್ಗಣ್ಣ ಬಂದ್ರೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಮಾಡಿ ಶ್ರೀಧರ್ ಆನ್ ಓಕೆ ಬೇಗ ಆವಡು ದುರ್ಗ ಸಿಸ್ ಅಂದಿಯೇ ಬೇಗದ ಹಾಲ ಆಪು ಜಾವೊಂದುಂಡು ಒಂತೆಂತೆ ಆಪುಣಿ ಜಗ್ಗಣ್ಣಂತ ಒಂದಿನೇಟು ಒಂತೆಂತೆ ಆಪುಣಿಜಿ ನೆನ್ನ ದಾಲ ಎನ್ನ ಕೆಟ್ಟು ದಾಲೆಜ್ಜಿ ಜಗ್ಗಣ್ಣೆ ಬಕ ಶಶಿಕಾಂತ್ ಬ್ರೋ ಅಂತ ಒಂದು ಇರ್ಲ ಇವನು ಒಂತೆಂತೆ ಆಡ್ ಆವೊಂದುಂಡು ಬೇಗ ಒಂಜಿ ಬೇಗ ಆವಡ್ ಬಂದು ಎನ್ನಲ ಆಸೆ ತೋಡ್ ಬಕ್ಕ ನಮಕ್ ಇತ್ತೆ ಪನ್ಪಿನಿತ್ತೆ ಮಾತೆರ್ಲ ಅಪ್ಲೈ ಮಾಡ್ದಿನ ಪೂರ ಏನೇನ ಪಿರ ಬರ್ಪುಣತಿ ರೀ ಅಪ್ಲೈ ಬರ್ಪುಣತಿ ಅವೇ ಪೋಡಿ ಗ್ಯಾಪಿನಿ ನನ್ನವರು ನಮ್ಮ ತೋಟದಲ್ಲಿ ಬಿಡಿ ನಮ್ಮ ತೋಟದಲ್ಲಿ ಬಿಡಿ ಎಂತದ ಎನ್ನ ಪುದರ್ ಹಾಳು ಮಲ್ತೇರು ಮಾಮಿ ಲೈವ್ಡು ದಾದಿ ಗುರು ಶಾಂತಕ್ಕೆ ಯಾನ್ ಮಣಿಪು ಜಂಕ್
ಅಂದೆ ಬೇಜಾರ್ ಮಾಡ್ಕೊಚ್ಚ ಜಗಣ ಬೇಜಾರ್ ಪುಚ್ಚೆ ಬಿಡಿ ನನ್ನ ತೋಟ ಆ ಪುಚ್ಚೆಯನ್ನು ಅವರ ತೋಟದಲ್ಲಿ ಬಿಟ್ಟು ಬಿಡಿ ಅವರು ಸಾಕ್ತಾರೆ ಆಯ್ತಾ. ನನ್ನವರು ನಾವು ನಿಮ್ಮವರಲ್ಲ. ಹೌದೌದು ಅವರು ನಿಮ್ಮವರೇ. ನಾನು ನಿಮ್ಮ ಬಿಟ್ಟು ಹೋಗಲ್ಲ. ತೋಟ ನಿಮ್ಮದೇ ಅಲ್ವಾ. ಅಲ್ಲವ ಯಾನ್ ಪಂಡೆ ನನ್ನವರೆಗೂ ತೋಟದ ಮಿತ್ತು ಕಣ್ಣುಂಡು ಇತ್ತ ಈರ್ನನ ಅತ್ತ ಅಂದು ಪಲ್ಲೆ ಸಂಪವ ತೋಟ ಈರ್ನನ ಸರಿ ಪಲ್ಲೆ ನಮ ಸರಿ ಇಲ್ಲತ್ತೆ ಆತಿ ಯಾವ ಜಗ್ಗಣ್ಣ ಅಪನದಿಲ್ಲ ಹೌದು. ಈರ್ನ ಆಂಡ ಮಾಮಿ ಚಾಂಡಿ ಆಂಡಿ ಎಂಕ ನೀರ್ ದೋಸೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ. ಇದು ಯಾರು ಬರೆದ ಕಥೆಯೋ ಸಂಪುಗಾಗಿ ಬಂದ ವ್ಯಥೆಯೋ ಕೊನೆಯೇನು ಅರಿಯಲಾರೆ ತೋಟ ಸಂಪುದ ತೋಟ ಸಂಪುಡನ ಶಾಂತ ಸೂಪರ್ ಅಂತ ಹೇಳ್ತಾರೆ. ತಿಂಡ್ರೆದ ಅದೆಂಕ್ ನೀರ್ ದೋಸೆ ಅಂಚೆ ನೀರ್ ದೋಸೆ ಮಲ್ದೆ ಚಪಾತಿ ಮಲ್ದೆ ಕಾಂಡೆಲಾಕದ ಬಕ್ಕ ಸೋಯಾಬೀನ್ ಗ್ರೇವಿ ಮಲ್ದೆ ಮೂಜಿ ಬಗೆ ಮಲ್ದೆ. ಶಾಂತಿ ಅಕ್ಕ ಯಾನಾಯ್ಕ ಬಂತಿಜಿ ಯಾನ್ ಮಾತ್ರ ತಿನ್ನಿ ದೋಸೆ ನೀರ್ ದೋಸೆ ಎಂಕ್ ವಿಷಯ ಗೊತ್ತುಂಡು ಆತೆ ಇರೆಗ್ ಗೊತ್ತುಂಡ ತೇರೆಗ್ ಅಂದಂದು ಎಂಕ್ಲ ಗೊತ್ತುಂಡು ಅಂತೆಂತೆ. ಓ ಎತ್ ಸೂಪರ್ ಹಾಡು ನಮಗೋಸ್ಕರ ಹಾಡಿದ್ದು ಸೂಪರ್. ಹೌದು ನಿಮ್ಗೋಸ್ಕರ ಎಲ್ಲ ನಿಮ್ಗೋಸ್ಕರ. ನನ್ನವರು ಪುಚ್ಚೆ ಕ್ಯೂಟ್ ಇದೆ. ಹೌದೌದು ನನ್ನವರನ್ನು ನೋಡ್ಲಿಲ್ಲಲ್ಲ ಪುಚ್ಚೆ ಕ್ಯೂಟ್ ಇದೆ. ಅಂದ ಜಗ್ಗಣ್ಣ ಮನದಲ್ಲಿ ಯಾನ್ ಎರೇಗ್ಲ ಸಪೋರ್ಟ್ ಮಾಡ್ಬೇಡ ಬಲ್ಲಿ ಪಂದು ಮಲ್ತೊಂದುಲ್ಲೇರು ಯಾನ್ ಎರೇಗ್ಲ ಸಪೋರ್ಟ್ ಮಲ್ಪರೆ ಬಲ್ಲಿ ಪಂದು ಮಲ್ತೊಂದುಲ್ಲೇರು. ಎಪ್ಪಿದ ಪುದರ್ ದಾದಿ ಸಿಸ್ ಎನ್ನ SR ಪೂಜಾರಿ ಸಂಪತ್ ಪೂಜಾರಿ ನನ್ನವರ ತಿಂಡಿ ಏನು ಅಂತ ಕೇಳ್ತಾ ಇದ್ದಾರೆ. ಇದ್ದೀನಿ ಅಂತೆ. ಓಕೆ ನಾನು ನಿಮ್ಮ ತೋಟದಲ್ಲಿ ಪುಚ್ಚೆ ಸಾಕುವ ತೋಟದ ನಡುಟ್ಟು ಮಲ್ಲಿಗೆ ತೋಟ ಮಾಡುವ. ಹೌದು ಒಂದು ಮಲ್ಲಿಗೆ ತೋಟ ಮಾಡ್ಬೇಕು ಒಂದು ಪುಚ್ಚೆದು ಗೂಡು ಮಾಡ್ಬೇಕು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯೊಳಗೆ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಚಲಿಸಿಸು ಒಂತೆ ಚಳಿ ಉಂಡು ಒಂತೆ. ಸುರೇಶ್ ಆಚಾರ್ಯ ಅವರು ಕೂಡ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ನನ್ನವರು ಸಮಾಚಾರ ಏನು ಅಂತ ಕೇಳ್ತಾ ಇದ್ದಾರೆ. ಹೌದೌದು ಹೇಳಿ ಎಂತ ಸಮಾಚಾರ. ಸಂಪುಗು ಕಣ್ಣು ಪೊಟ್ಟ ಅವು ಅಂದ ಅವಳ ತೋಟ ಇತ್ತೆ ಯಾರಗತೆ ಅಂಚೆ ಏತೆಕರೆ ಉಂಡ ಗೊತ್ತು ಅಂಚೆತೆ ಕಣ್ಣು ತೋಟದ ಬಿತ್ತೆ ಯಾನು ಮೀದು ಬರ್ಪೆ ಮೇರೆ ಎನ್ನಲ ಇವಿಡಿ ಬೀಪಿದಿ ಮಾರಾವ ಮಾತೆಲ್ಲ ಏಪ ಬೀತೆ ನನ್ನ ಪೋನ್ ಮೀದು ಬಲೆ ಸಂಪು ಅವರೇ ಪುಚ್ಚೆನು ಅಷ್ಟು ಕ್ಯೂಟ್ ಇರುವಾಗ ನಾನು ಹೇಗೆ ಇರ್ಬೋದಂತ ಯೋಚಿಸಿ ಸಂಗಿಸಿಸ್. ಹೌದೌದು ನೀವು ಕೂಡ ಕ್ಯೂಟ್ ಆಗಿ ಇರ್ತೀರಾ ಪೊರ್ಲಿರ್ತೀರಾ ನೀವು. ಆದ್ರೆ ಏನು ಗೊತ್ತಾ ನೀವು ನಿಮ್ಗೆ ಮದುವೆ ಆಗಿದ್ದೇವೆ ನನ್ನವರೇ ಅದು ಫಸ್ಟ್ ಹೇಳ್ಬೇಕು ನೀವು. ನಮ್ಮ ಸಂಪತ್ತು ನಿಮ್ಗೋಸ್ಕರ ಕಾಯ್ತಾ ಇದ್ರೆ. ನನ್ಗೆ ತಿಂಡಿ ದೋಸೆ. ಬಾಯ್ ಸುರೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದಕ್ಕೆ. ಬಾಯ್. ನನ್ಗೆ ತಿಂಡಿ ದೋಸೆ ಸಂಪು ಅವರೇ ಅಂತ ಹೇಳ್ತಾ ಇದ್ದಾರೆ. ನನ್ನವರು ತೋಟ ನಿಮ್ಮದೇ ಆಯ್ತಾ ನನ್ನವರೇ. ಮುಚ್ಚೆ ಬಿಡಿ ಪರವಾಗಿಲ್ಲ. ಹೌದೌದು ತೋಟದ ದನಿ ಮಿನಿ ಬತ್ತು ತೀರೆಗ ಹಾಕು ಚೆರಡೆ ಯಾವ ಎಕ್ಸೆಪ್ಟ್ ಮಲ್ ಪ್ಲೇಸಸ್. ಹಾ ಕೊಡ್ತಾರಾ ರಿಕ್ವೆಸ್ಟ್ ಕೊಡ್ತಾರಾ. ಓಕೆ ಮಲ್ಪೆ ಫಾಲೋವಿಂಗ್ ಮಲ್ಪರೆ ಅಪ್ಪುಜಿ ತೂಲೆ ಫಾಲೋವಿಂಗ್ ಮಲ್ಪರೆ ಅಪ್ಪನ ಫಾಲೋವಿಂಗ್ ಮಲ್ಪಲೆ ಅವೇ ಅಪ್ಪಗ ನಮ್ಮ ಒಂದು ಕೊರಡಂದು ಇಜ್ಜತೆ ತೂಲೆ ಯಾನು ತೂಪೆ ಇನ್ನು ಉಂದೈತೆ ಪುದಾರ್ ಉಂದೈತೆ ಗ್ಯಾನ್ ಕೆಲವು ಒಂಜಿ ಐಡಿ ಬರ್ಪುಡಿ ಫೇಸ್ಬುಕ್ ಮಸ್ತ್ ಉಂದ ಕಮೆಂಟ್ಸ್ ಬ್ಯಾಡ್ ಕಮೆಂಟ್ಸ್ ಪಾಡ್ಬೇಡ ಐಕ್ಯಾನ್ ಕೆಲವು ಒಂದು ಮಲ್ಪುಜಿ ರಿಸೀವ್ ಮಲ್ಪುಜಿ ಕೆಲವು ಅಂಚ ಐಕ್ ಬುಡ್ದೆ ಅನೆ ಓಲ ತೂಪಿಲ್ ನೆಜ್ಜಿತ್ತೆ ಒಂಜಿ ಪಾಠ ಪಾಡುವೆ ಯಾಪಲ ಒಂಜಿ ತಿಂಗೊಳ್ಗೋರ ಅಂಚ ಇದ್ದೀನಿ ಅಂತೆ. ಮೀಲೆ ಪ್ರಸಾದ್ ಬ್ರೋ ಮೀಲೆ ಬರೆ ಫಸ್ಟ್ ಮೀದ ಅವಳು. ಓ SRS ಅವರಾ ಸುರೇಶ್ ಆಚಾರ್ಯ ಅಂದ್ರೆ.
ಓ ದೇವ, ನಾನು ಯಾವಾಗದಿಂದ ಯೋಚನೆ ಮಾಡ್ತಾ ಇದ್ದೆ SRS ಯಾಕೆ ಬರುದಿಲ್ಲ, SRS ಯಾಕೆ ಬರುದಿಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ SRS ಅವರೇ, ಯಾಕೆಂದ್ರೆ ನೇಮ್ ಬರುದಿಲ್ಲ ಅಲ್ಲ, ಹಾಗೆ ಕಷ್ಟ ಆಗ್ತದೆ. ಥ್ಯಾಂಕ್ ಯು SRS, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ನನ್ನವರು ಮದುವೆ ಆಗಿದೆ, ಬಾಲೆ ಉಂಟು, ಮತ್ತೆ ಮತ್ತೆ ಎಂತ ಕರ್ಮ ನಿಂದು. ಸಂಪತ್ತು ಶ್ರೀ ಬ್ರೋ, ಬರ್ತೇನೆ, ಕಿರಿಕಿರಿ ಆದ್ರೆ ಬರಲ್ಲ ಅಂತ ಹೇಳ್ತಾ ಇದ್ರು ಜಗ್ಗಣ್ಣ. ಸುರೇಶ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ, ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎನ್ನ ತೂರಿ ವಾವ್ ತೂಪೆ ತೂಪೆ ಶಾಂತಿಸ್ ತೂಪೆ ಅವೆ ಶ್ರೀ ಬ್ರೋಗು ಮಾತ ಸಪೋರ್ಟ್ ಮಲ್ಪುಲೆ ಅಂದನ್ನು ಮಾತೇನೆ. ಎಲ್ಲರೂ ಶ್ರೀ ಬ್ರದರ್ಗೆ ಸಪೋರ್ಟ್ ಮಾಡಿ ಆಯ್ತಾ. ಶ್ರೀಧರ್ ಬ್ರೋಗೆ ಸಂಗಿಸಿಸ್ ತೋಟ ಸಂಪುವವರೇ ಬೇರೆಯವರ ತೋಟದಲ್ಲಿ ಲೈವ್ ಮಾಡ್ಲಿಕ್ಕೆ ಬಿಡ್ತಾರಾ ಅಲ್ವಾ ಸಂಪುವರೆ? ನಾನು ನಿಮ್ಮನ್ನು ಫುಲ್ಲು ನಂಬಿದ್ದೇನೆ ಸಂಪುವರೆ, ತೋಟ ನಿಮ್ಮದೇ ಅಲ್ವಾ ಅಂತೀಯೇ ನನ್ನವರು. ನೀವು ಗಡಿ ಗಡಿ ಯಾಕೆ ಕೇಳುದು? ತೋಟ ನಿಮ್ಮದೇ ಅಲ್ವಾ, ನಿಮ್ಮದೇ ಅಲ್ವಾ? ನಿಮ್ಗೆ ಸಂಪು ಮುಖ್ಯ ಅಲ್ವಾ, ತೋಟ ಮುಖ್ಯವಾ? ಯಾನು ಕೂಲಿ ದೆಕ್ಕುದಿಜ್ಜಿ, ಕೂಲಿ ದೆಕ್ಕೊಳೆ ಈರು ಕೂಲಿ ದೆಕ್ಲಿ, ಈರು ಎಣ್ಣಲೈ ಒಡೆ ಕೂಲಿ ದೆಕ್ಕಲೆ ಅವೇ ಕೂಲಿ ದೆಕ್ಕಲಿ. ಯಾರಿಗೆ ಮದುವೆ ಆಗಿ ಬಾಲೆ ಇರುವುದು ನಿಮಗೆ? ಅವರು ಹೇಳಿದಲ್ಲ ಸಂಪು ಅವರು, ನಿಮ್ಗೆ ಮದುವೆಯಾಗಿ ಬಾಲೆ ಉಂಟಂತೆ, ಹೌದಾ? ನಿಮ್ಮ ಬಾಲೆಯನ್ನು ಕೂಡ ತೋಟದಲ್ಲಿ ತಂದು ಬಿಡಿ, ಅವರು ನೋಡ್ತಾರೆ. ನಿಮ್ಗೆ ಕೆಲ್ಸಕ್ಕೆಲ್ಲ ಹೋಗ್ಲಿಕ್ಕೆ ಇದ್ರೆ ಸಂಪು ನೋಡ್ತಾರೆ. ಶ್ರೀಧರ್ ಬ್ರೋ ಇದ್ದೀನಿ ಅಂತ ಹೇಳಿದ್ರು. ಓಕೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚಿರಕಾಲ ಇರಲಿ ಈ ಪ್ರೇಮ, ಚಿರಕಾಲ ಇರಲಿ ಈ ಸ್ನೇಹ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹದಲ್ಲಿ ಸ್ನೇಹ ಚಿರಂಜೀವಿ, ಹಾಡುವರು ಪ್ರೇಮ ಜೀವಿ. ತೋಟದ ಜೊತೆ ಸಂಪು ಅಂತೇಳಿ, ತೋಟದ ಜೊತೆ ಇದ್ರೆ ಸಂಪು ಅಂತ ಹೇಳಿ, ತೋಟ ಅವರದ್ದು ಎಲ್ಲದಿದ್ರೆ ಏನ್ ಮಾಡುದು ಈಗ? ಆಗ ಸಂಪು ಬೇಡ್ವಾ? ಶ್ರೀ ಬ್ರೋ, ನಾನು ಹೇಳಿದ್ದು ಅರ್ಥ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಜಗ್ಗಣ್ಣ. ಶ್ರೀ ಬ್ರೋ, ನಮ್ಮ ಜಗ್ಗಣ್ಣ ಹೇಳಿದ ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಓ ಸಂಪು ಅವರೇ, ನಾನು ಸಿಂಗಲ್ ಮಾರ್ರೆ, ಸಿಂಗಲ್. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿಯ ನೀವು ನನ್ನವರೇ? ಅರ್ಥ ಆಯ್ತು, ಬನ್ನಿ ಜಗ್ಗು ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಸಂಪತ್ ನನ್ನವರು, ನನ್ನ ನಂಬಿ, ಅದು ಟೆಂಪರರಿ ತೋಟ ನಿಮ್ಗೋಸ್ಕರ, ಮತ್ತೆ ತೋಟವೇ ನಿಮ್ಮದೇ ಟೆಂಪರರಿಯಾ? ಹಾಗಾದ್ರೆ ಸ್ವಂತ ತೋಟ ಅಲ್ಲ, ಹಾಗಾದ್ರೆ ಟೆಂಪರರಿ ತೊಂದು ಲೈವ್ ಮಲ್ಪಾರೆ ಅತ್ತೆ ಸಂಪು. ಅರ್ಥ ಆಯ್ತು, ಬನ್ನಿ ಜಗ್ಗು ಅಂತ ಹೇಳ್ತಾ ಇದ್ರೆ ಶ್ರೀಧರದ್ದು. झिलमिल सितारों का आंगन होगा, रिम झिम बरसता सावन होगा, ऐसा सुंदर सपना मेरा जीवन होगा. ನನ್ನವರೇ, ನನ್ನ ನಂಬಿ, ಅದು ಟೆಂಪರರಿ ತೋಟ ನಿಮ್ಗೋಸ್ಕರ, ಮತ್ತೆ ಅದಾಯ್ತಲ್ಲ. ಶಾಂತಿ ಸೂಪರ್ ಅಂತ ಹೇಳಿ. ಥ್ಯಾಂಕ್ ಯು ಶಾಂತಿಸ್, ಥ್ಯಾಂಕ್ ಯು ಸೋ ಮಚ್. ಉಲ್ಲಾಸದ ಮಳೆ ಚಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲ್ಲಿ, ಮುಂಜಾನೆಯು ನೀ ಮುಸ್ಸಂಜೆಯಲಿ ನನ್ನೆದೆಯ ಬಡಿತವು ನೀನ್, ಹೃದಯದಲ್ಲಿ ಬೆರೆತಿರು ನೀನ್, ಮೊದಲು ನನ್ನೊಳಗೆ ಉದಯಿಸಿದ ಆಸೆಯು ನೀ, ನನ್ನವನೇ ಎಂದಿಗೂ ನೀ. ನನ್ನ ಸಬ್ಸ್ಕ್ರೈಬರ್ಗೆ ಕೆಟ್ಟ ಪದ ಬಳಸಿದವರು ಆ ಹಿಂದಿನ. ಹೌದಾ? ಯಾರದು? ಶ್ರೀಧರ್ ಬ್ರೋ, ಯಾರದು ಕೆಟ್ಟ ಪದ ಬಳಸಿದ್ದು? ಅಯ್ಯೋ, ತೋಟ ಇಲ್ಲದಿದ್ದರೆ ಪುಚ್ಚೆ ಎಲ್ಲಿ ಸಾಕುದು ಮಾರೆ ಸಂಪು. ಹೌದು ನನ್ನವ, ನಾನು ಅದಕ್ಕೆ ಹೇಳಿದ್ದು ನಿಮ್ಗೆ, ತೋಟದ ಮೇಲೆ ಕಣ್ಣಿದ್ರೆ ಫಸ್ಟ್ ಕೇಳಿ ಸರಿ ವಿಚಾರಿಸಿ ಬಿಟ್ಟು ಬಿಡಿ ಶ್ರೀಧರ್ ಬ್ರೋ ಅಂತ ಹೇಳ್ತದೆ. ಅದಕ್ಕೆ ನಾನು ಬೇಡ ಅಂತ ಕೈ ಬಿಟ್ಟೆ ದುರ್ಗಸ್. ಹೌದು, ಹಾಗೆಲ್ಲ ಬೈಬಾರ್ದಲ್ಲ, ಬಂದು ಸಪೋರ್ಟ್ ಮಾಡ್ಬೇಕು ಸುಮ್ಮನಿಲ್ಲದಿದ್ರೆ. ಬೈಯುದೆ ಅಂತ ಅವರದ್ದು ಕರ್ಮವ.
ನನ್ನವರು ನಿಮ್ಮ ಪುಚ್ಚೆಗೆ ನಮ್ಮ ತೋಟ ಉಂಟು, ಜಾಗ ಸ್ವಲ್ಪ, ಅದಕ್ಕೆ ಟೆಂಪರರಿ ನಿಮ್ಗೋಸ್ಕರ ಆಯ್ತು. ಹೌದೌದು, ಸ್ವಲ್ಪ ಜಾಗ ಉಂಟದೆ, ಸಾಕು ಸಾಕು ಹಾಗಾದ್ರೆ. ಶಾಂತಿ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ, ಥ್ಯಾಂಕ್ ಯು ಶಾಂತಿ. ನನ್ನ ಕನ್ನಡದವರಿಗೆ ನನ್ನ ಕನ್ನಡಿಗರು ನನ್ನ ಹೆಮ್ಮೆ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್. ನನ್ನವರು ನನ್ನ ಮೇಲೆ ಇಷ್ಟು ಯಾಕೆ ಕಾಳಜಿ ಅಂತ ಹೇಳ್ತಾ ಇದ್ದಾರೆ ಸಂಪು. ಪ್ರಿಯಾಂಕ್, ಓ ಅವರು ತುಂಬಾ ಇದು ಮಾಡ್ತಾರಲ್ಲ, ಕನ್ನಡವರಿಗೆ ತುಂಬಾ ಬೈತಾರೆ. ಅವರ ಲೈವಲ್ಲಿ ಕೂಡ ಹಾಗೆ, ನಾನು ಕೂಡ ಸಹ ಅನ್ಸಬ್ಸ್ಕ್ರೈಬ್ ಮಾಡಿದ್ದೇನೆ ಅವನನ್ನು. ನನಗೆ ಕೂಡ ಅವರಿಷ್ಟ. ಅದು ಕನ್ನಡದವರ ಬಗ್ಗೆ ಮಾತಾಡಿದ್ರಲ್ಲ, ನಾವು ತುಳುವರಾಗಿರ್ಲಿ ಕನ್ನಡದವರಾಗಿರ್ಲಿ, ಹಾಗೆ ಅವರೆಲ್ಲ ಒಟ್ರಾಸಿ ಮಾತಾಡ್ಬಾರ್ದು. ವಾಸ್ತವ ಬ್ರೋ ಅಂತ ಯೋಚನೆ ಮಾಡ್ತದೆ. ಪ್ರಿಯಾಂಕ ಯಾರು ಅವೊಂಜಿ ದಾದ ಗೊತ್ತಿದೆ, ಶ್ರೀಧರ್ ಬ್ರೋನ ಲೈವ್ ಗೊಂಜಿ ಬರ್ಪೇರಿ ಹಿಂದಿದಾರು ಆ ಪೊಂಜು ಯಾನ್ ಮೂರನೇರು ಪಂದಿತತೆ ಐತ ವಿಷಯ ಯಾನ್ಲ ಪೋಪುಜಿ ಐದು ಪಕ್ಕ ಅಂದ್ ನಮ್ಮ ಸಪೋರ್ಟ್ ಮೆಸೇಜ್ ಪಾಡುವತ್ತೆ ಯಾರೇಗ ವಾಪುಜಿಗೆ ಆ ಪೊಂಜನ ಮೆಸೇಜ್ ಗಾಳಿಡ್ ಪೋಪುಂಗೆ ಅಂಚ ನಮ್ಮ ಎಂಚಿನ ಪನ್ಪಿನಿ ನಮ್ಮ ಸಪೋರ್ಟ್ ಮೆಸೇಜ್ ಪಾಡ್ನೇಕ್ ಮಸ್ತ್ ಒಂದು ಮಾಡ್ಬಿಡು ಆ ಪೊಂಜನ ಮೆಸೇಜ್ ತೋಜ್ಜಿಗೆ ಐದು ಪಕ್ಕ ಏನ್ ಪೋಪುಜಿ ಅವು ಆರ್ನ ಲೈವ್ ಶ್ರೀಧರ್ ಬ್ರೋನ ಲೈವ್ ಪೋಪುಜಿ ಅನ್ ಬಾರಿ ಕಮ್ಮಿ ಕೇಳಿ ಶ್ರೀಧರ್ ಬ್ರೋ ಅರೆ ಗೊತ್ತು ನಾನು ಪಂತೆರೆ ಇಲ್ಲ ಎನ್ನ ಲೈವ್ ಪಂತೆ ವಿಷಯ ಅದಾದ. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರವೀಂದ್ರ ಅವರು. ಹಾಯ್ ರವೀಂದ್ರ ಅವರೇ, ವೆಲ್ಕಮ್. ಸಂಪತ್ ಬ್ರೋ ಹಾಯ್ ಪನದಲ್ಲಿ. ರವೀಂದ್ರ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ದುರ್ಗಿ ನಿಮ್ಮ ಪ್ಲೇ ಲಿಸ್ಟ್ ಮುಗಿದಿದೆ, ವಿಡಿಯೋ ಹಾಕಿ. ಓಕೆ ಓಕೆ, ಹಾಕ್ತೇನೆ ಜಗನ್ ಹಾಕ್ತೇನೆ. ಪಾಪದ ಕೊಡ ತುಂಬಿತ್ತು ಅವರಿಗೆ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು ದುರ್ಗಾ ಸಿಸ್? ಅಲ್ಲ, ಶ್ರೀಧರ್ ಬ್ರೋನ ಲೈವ್ ಬಗ್ಗೆ ಅವರು ಹೇಳುದು, ಅವರು ಯಾರು ಪ್ರಿಯಾಂಕಾ ಅಂತೆ ಕನ್ನಡಿಗರೆಲ್ಲ ಬೈತಾ ಇದ್ದಾರೆ ಅಂತೆ. ಅದಕ್ಕೆ ಹೋಗುದಿಲ್ಲ, ಅವರ ಇದು ಜಾಸ್ತಿ ಆಗಿದೆ. ಅದಕ್ಕೆ ನಾನು ಶ್ರೀಧರ್ ಬ್ರೋ ಲೈವ್ ಹೋಗ್ತಾ ಇರ್ಲಿಲ್ಲ, ಆನ್ ಇಡ್ತಾ ಇದ್ದೆ ಲೈವ್. ನೀವು ಸಂಪು ಅಲ್ವಾ, ಮತ್ತೆ ನಿಮ್ಮ ತೋಟ ಕೂಡ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಟೀ ಆಯ್ತು, ನಿಮ್ದಾಯ್ತು? ನಂದಾಗಿದೆ ರವೀಂದ್ರ ಅವರೇ. ನನಗೆ ನೀರ್ ದೋಸೆ. ನಿಮ್ಗೆ ಎಂತ ಸ್ಪೆಷಲ್? ನನ್ನವರು ಕುಲೆ ಬೇಕು 12 ಗಂಟೆಗೆ ಕುಲೆ ಬೀಡಿ ಒಯ್ಪುತ್ತದೆ. ಓಪದೇವರೇ, ನನ್ನವರು ಕುಲೆ ಬೇಕು 12 ಗಂಟೆಗೆ ಕುಲೆ ಬೀಡಿ ಒಯ್ಪುತ್ತದೆ. ಓಲಿಯವು 12 ಗಂಟೆಗೆ ನೀರು ಪೋಚಿ ನನ್ನವರೇ, ಅವ್ರು ಕುಲೆ ಉಂಡಿಗೆ. ರವಿ ಅಣ್ಣ ಹಾಯ್ ಅಂತ ಹೇಳ್ತಾ ಇದ್ರೆ ಸಂಪತ್ತು. ದುರ್ಗಸಿಸ್, ಇನ್ಮೇಲೆ ನೀವು ಸಹ ಲೈವ್ಗೆ ಬರ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆ ಓಕೆ, ನನ್ಗೆ ಬರ್ಲಿಕ್ಕೆ ಹೆದರಿಕೆ ಆಗ್ತದೆ ಮಾರ. ಅವ್ರ ಐಡಲ್ಲಿ ಬಂದು ಕುತ್ಕೊಂಡು ಏನ್ ಮಾಡುದು? ರವೀಂದ್ರ ಸಂಪು, ನಿಮ್ಮ ತೋಟದಲ್ಲಿ ಕುಲೆ ಇದೆಯಾ? ಹೆಂಗ್ ಕೂಡಿಗೆ ಮಾರ್ಲೆ ಕುಲೆ ಬಂಡ. ದುರ್ಗಸಿಸ್ ಅಂತ ಕೇಳ್ತಾ ಇದ್ದಾರೆ. ಚಪಾತಿ ಚಪಾತಿ ಚಪ್ ಚಪ್. ನನ್ಗೆ ಕೂಡ ಚಪಾತಿ ಉಂಟು, ಚಪಾತಿ ಮಾಡಿದ್ದೇನೆ, ದೋಸೆ ಮಾಡಿದ್ದೇನೆ. ದುರ್ಗಸಿಸ್ ಅಂತ ನಗ್ತಾ ಇದ್ದಾರೆ. ಹೌದು, ಮತ್ತೆ ಎಂತ ಮಾಡುದು ಶ್ರೀಧರ್, ನನ್ಗೆ ಹೆದರಿಕೆ ಆಗ್ತದಲ್ಲ. ಹಾಗೇನಿಲ್ಲ, ಬರ್ತೇನೆ, ಸುಮ್ಮನೆ ಹೇಳಿದ್ದು. ಕುಲೆ ಯಾಕೆ ನೀವು ಇರುವಾಗ ಸಂಪು ಇದು ಸಂಪೂರ್ಣ ಕುಲೆ ಆಗ್ತದೆ ನನ್ನವರು. ನಿಮ್ಮ ಬಳಿ ಬ್ಲೂ ಇದೆಯಲ್ಲ, ಟೈಮ್ ಔಟ್ ಕೊಡಿ ಅವರಿಗೆ. ಓಕೆ, ಇಲ್ಲಪ್ಪ, ನಾನು ಯಾರಿಗೂ ಟೈಮ್ ಔಟ್ ಕೊಡುದಿಲ್ಲ ಮಾರ. ನಾನು ಬರ್ತೇನೆ, ನನ್ನ ಸಪೋರ್ಟ್ ಕೊಟ್ಟು ಹೋಗ್ತೇನೆ ಶ್ರೀಧರ್. ನಾನು ಮೌನ ವ್ರತ ಮಾಡಿ ಹೋಗ್ತೇನೆ, ಮೌನದಲ್ಲಿ ಸಪೋರ್ಟ್ ಮಾಡಿ ಹೋಗ್ತೇನೆ ನಾನು. ನನ್ಗೆ ಯಾರ ಸಾಹಸ ಬೇಡ, ಸಾಕಾಗಿದೆ ನನ್ಗೆ. ಬರ್ತೇನೆ ಆಯ್ತಾ ಶ್ರೀಧರ್, ಬೇಜಾರು ಮಾಡ್ಬಿಡಿ, ಬರ್ತೇವೆ, ಖಂಡಿತ ಬರ್ತೇವೆ. ಮತ್ತೆ 4 ದಿನ ಬಿಟ್ಟು ಅವ್ರು ಬರ್ಲಿಕ್ಕಿಲ್ಲ ಅಲ್ಲ. ಮಾತಾಡಿ ದುರ್ಗಸಿಸ್ ಅಂತ ಹೇಳ್ತಾ ಇದ್ದಾರೆ. ಮಾತಾಡ್ತೇನೆ, ನಿಮ್ಮ ಹತ್ರ ಮಾತಾಡ್ತೀನಿ, ಮತ್ತೆ ಯಾರ ಹತ್ರ ಮಾತಾಡುದು? ನಾನು ಬರುದು ನಾನ್ ಮ್ಯೂಟ್ ಇದ್ರೆ ಹೇಳ್ತೇನೆ ಫಸ್ಟ್, ನಾನ್ ಮ್ಯೂಟ್ ಸಪೋರ್ಟ್ ಅಂತ. ನನ್ನವರು ನನ್ನ ಮಕ್ಕಳು ಮಾಡೋದು ನನ್ ಮೇಲೆ ಮೋಕೆ ಇಲ್ವಾ? ನಿಮ್ಗೆ ಉಂಟುಂಟು, ತುಂಬಾ ಮೋಕೆ ಉಂಟು ನಿಮ್ಮ ತೋಟದ ಮೇಲೆ. ಸಂಪವರೇ, ನಿಮ್ಮ ತೋಟದ ಮೇಲೆ ತುಂಬಾ ಮೋಕೆ ಉಂಟು ಅವರಿಗೆ. ರಾಜೇಶ್ ಶೆಟ್ಟಿಗಾರ್ ಅವ್ರು ಬಂದ್ರು. ಹಾಯ್ ರಾಜೇಶ್ ಶೆಟ್ಟಿಗಾರ್ ಅವರೇ, ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ. ಹೇಗಿದ್ದೀರಾ ರಾಜೇಶ್ ಅವರೇ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಇಲ್ಲ, ಬರಲ್ಲ ದುರ್ಗಸಿಸ್, ನನ್ನ ಮೇಲೆ ಪ್ರಾಮಿಸ್ ಬರಲ್ಲ ಅಲ್ಲ. ಪ್ರಾಮಿಸ್ ಎಲ್ಲ ಬೇಡ ಶ್ರೀಧರ್, ಬಂದ್ರೆ ಕೂಡ ನಾವು ಎದುರುದಿಲ್ಲ ಅವರಿಗೆ, ಆಯ್ತಾ? ಬರ್ತೇವೆ, ನಾನು ಬೇಡ ಅಂತ ಬರುದಿಲ್ಲ. ನಮ್ಮ ಇದರಿಂದ ಅವರಿಗೆ ಯಾಕೆ ತೊಂದರೆ ಆಗುದು? ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಹಾಗೆ ನಾವೊಂದು 15 ಮಿನಿಟ್ಸ್ ಸಪೋರ್ಟ್ ಮಾಡಿ ಹೋಗ್ತೇವೆ. ಅವರಾದ್ರೆ ತುಂಬಾ ಹೊತ್ತು ಇರ್ತಾ ಇದ್ದಾರಲ್ಲ, ಅದಕ್ಕೆ ನಮ್ಮಿಂದ ಯಾಕೆ ನಿಮ್ಗೆ ತೊಂದರೆ ಅಂತ ನಾನು ಬರ್ತಾ ಇರ್ಲಿಲ್ಲ, ಬರ್ತೇನೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅವರು. ಗುಡ್ ಮಾರ್ನಿಂಗ್ ರಾಜೇಶ್ ಅವರೇ, ಗುಡ್ ಮಾರ್ನಿಂಗ್. ಹಾಯ್ ಸಂಪು ಅಂತ ಹೇಳ್ತಾ ಇದ್ದಾರೆ ಪ್ರೀತಿಸಿಸ್ ಬರ್ತೀರಾ? ಹಾಯ್ ಪ್ರೀತಿಸಿಸ್, ಚಾ ಪರ್ಯಾರ, ತಿಂದಾರಾ, ದಾಲ್ ತಿಂಡಿ? ಶ್ರೀ ಪ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಪ್ರೀತಿಸಿಸ್, ಕನ್ನಡಿಗರಿಗೆ ಹುಟ್ಟೋದು ಸಾಕೋದು ನಾವೇ ಅಲ್ವಾ, ಅದು ನಮ್ಮ ತಪ್ಪು ಅಂತ ಹೇಳ್ತಾ ಇದ್ದಾರೆ.
ಅದೌದು. ಓಕೆ ಓಕೆ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ರವೀಂದ್ರ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಪ್ರೀತ್ ಸಿಸ್ ಹಾಯ್ ಪ್ರೀತ್ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಶಾಂತ ಸಿಸ್ ಹಾಯ್ ಪ್ರೀತ್ ಸಿಸ್ ಗುಡ್ ಮಾರ್ನಿಂಗ್. ಪ್ರೀ ಹಾಯ್ ದಾನೆ ಚಪ್ಪೆ ತಿನ್ನೋದಿಲ್ಲೇರು. ವಾಸ್ತವ್ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಶೆಟ್ಟಿಗಾರ್ ಅವರೇ ನಿಮ್ಗೆ ಎಂತ ತಿಂಡಿ? ಚಾಗೆ ಕಾಫಿ ಕಾಫಿ ಆಯ್ತಾ? ತಿಂಡಿ ಆಯ್ತಾ? ಶ್ರೀ ಬ್ರೋ ನನ್ಗೆ ಒಮ್ಮೆ ಕಿರಿಕಿರಿ ಆದ್ರೆ ಮತ್ತೆ ಬರಲ್ಲ, ಅವರು ಮೌನ ಆಗಿ ಸಪೋರ್ಟ್ ಮಾಡಲ್ಲ, ಮಾಡುವವರಿಗೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲ ಪ್ರಿಯಾಂಕಾ ಅವ್ರದ್ದು ಮೌನ ಆಗಿದೆಯಾ? ಅವರ ಚಾನಲ್ ಮೌನ ಆಗಿದೆ. ಅವರಂದ್ರೆ ಅವರ ಲೈವಿಗೆ ಹೋದ್ರೆ ಏನಂತೆ ಗೊತ್ತಾ, ಅವರೇ ಇದು ಅವರು ಹೇಳಿದಾಗೆ ಕೇಳ್ಬೇಕು ಹಾಗೆಲ್ಲ ಇದೆ ಅವರದ್ದು. ಕೆಲವು ಕಂಡೀಷನ್ ಇದೆ ಅವರ ಲೈವ್ ಅಲ್ಲಿ. ಪ್ರೀತಿ ಮ್ಯಾಮ್ ಹಾಯ್ ಅಂತ ಹೇಳಿದ್ರೆ ಗುರು ಅಂದಿ ಗುರುಕೇನೋ ನಿಂತೀರಿ ಪ್ರೀತಿಸಿರೇನು. ಹಾಯ್ ಶಾನ್ಸಿಸ್ ಗುಡ್ ಮಾರ್ನಿಂಗ್ ಪಣದುಲ್ಲೇರು. ಪ್ರೀತಿಸಿಸ್ ರಾಜೇಶ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಾನ್ ಈರ್ನ ಫ್ರೆಂಡ್ ಬತ್ತೀರಾ? ಬತ್ತೀರು ಪ್ರೀತಿಸಿಸ್ ಬತ್ತೀರು. ಹಾಯ್ ಜಗಣ್ಣ ಗುಡ್ ಮಾರ್ನಿಂಗ್ ಪನಂದುಲೇರು. ಹಾಯ್ ವಾಸ್ತವ್ ಬ್ರೋ ಪನಂದುಲೇರು ಜಗ್ಗಣ್ಣೆ. ವಾಸ್ತವ್ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಶಾಂತ ಸಿಸ್ ಹಾಯ್ ಪ್ರೀತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ನೀವು ಮತ್ತೆ ನನಗೆ ಹುಲಿಗೆ ಕೊಡುದಾ? ನಾನು ಜಾಸ್ತಿ ಯಾರ ಲೈವ್ ಹೋಗಲ್ಲ ಸಂಗೀಸಿಸ್ನ ಲೈವ್, ಮತ್ತೆ ಸಂಪೂರ್ಣ ಲೈವ್ಗೆ ಮಾತ್ರ ಬರೋದು ಅಲ್ವಾ ಸಂಗೀಸಿಸ್? ಹೌದೌದು, ನಾನು ನಿಮ್ಮನ್ನು ಯಾರ ಲೈವ್ ಅಲ್ಲಿ ಹೆಚ್ಚು ಕಾಣಲಿಲ್ಲ ನನ್ನವರೇ. ನೀವು ಬಾರಿ ಕಡಿಮೆ ಎಲ್ಲ ಬರುದು. ನೀವು ಸಂಪು ಇದ್ರೆ ಬರ್ತೀರಾ. ನಿನಗೆ ದಾಯಿ ನಂಜಿ ಸಂಪು ಸಂಪುಗೆ ನಂಜಿಲ್ಲವಾ? ಪಾಪ ಸಂಪು. ರಾಜೇಶ್ ಅವರು ಆರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಮ್ಯಾಮ್ ಯಾನ್ ತೋಜೇನ ಇರೇಗ ಕೆಲವೊಂದು ಗುರು ತೋಜೇರಿ ತೋಜಿಯರು ಇದು ಯಾರು ಗುರು ನನಗೆ ಗೊತ್ತಿಲ್ಲ, ನನ್ನ ಕರಿಬೇಡಿ. ಓ ಅವರಿಗೆ ಗೊತ್ತು ಜಿಗಿರಿಯರನ್ನು. ಬನ್ನಿ ಜಗ್ಗು ಬ್ರದರ್ನ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ಲೈವ್ಗೆ ಬನ್ನಿ 12 ಗಂಟೆಗೆ ಅಂತ ಹೇಳ್ತಿದ್ರು. ಓಕೆ ಓಕೆ ಪ್ರೀತಿ ಸಿಸ್ ಹೇಳಿದ್ದಲ್ಲ ನಾನು ಓಕೆ ಹೇಳುದು ಬಾರ್ವೆ. ಪ್ರೀತಿ ತಂಗಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನನ್ನವರು. ದಾದ ಮಲ್ತೆ ಪ್ರೀತಿ ಮ್ಯಾಮ್ ಯಾನ್ ಪನೊಂದುಲ್ಲೇರು ಗುರು ಗುರು ಏರು ಪಂದಿ ಎಂಕು ಗೊತ್ತುಜ್ಜಿ ಈರಿ ಏನಡ ಪಾತೆರ್ನ ಅಗತ್ಯ ಇಜ್ಜಿ. ದಾದಾಂಡ್ ಪ್ರೀತಿ ಸಿಸ್ ದಾದಾಂಡ್ ದುರ್ಗಾ ಸಿಸ್ ದಾದ ತಿಂಡಿ ನೀರ್ ದೋಸೆ ನನ್ನವರು. ನೀವು ನಿನ್ನೆ ಬೇಗ ಹೋದ್ರಿ, ತುಂಬಾ ಬೇಜಾರಾಯ್ತು. ಒಪ್ಪ ದೇವರ ಆತಲ ಬೇಜಾರಾಡ ಸಂಪೀರೆಗ. ಮತ್ತೆ ಯಾಕೆ ನನ್ನವರು ನೀವು ಬೇಗ ಹೋದದ್ದು? ಅಲ್ಲಿ ಇರ್ಬೇಕಿತ್ತಲ್ಲ, ನೀವು ತೋಟ ನಿಮ್ಮದೇ ಅಲ್ಲ. ಪ್ರೀತಿ ಸಿಸ್ ದಾದ ತಿಂಡಿ ಕೆನದಲ್ಲೇರು ಅವು ಅಂಚೆನೆ ಮ್ಯಾಮ್ ಇತ್ತೆ ಗುರ್ತ ಇಚ್ಚಿ ಪನ್ಪಿನಿ ಪನೊಂದುಲ್ಲೇರು ನನ್ನವರೇ. ಗುಡ್ ಮಾರ್ನಿಂಗ್. ತಿಂಡಿ ಕಪ್ಪ ರೊಟ್ಟಿ ಲೈವ್ ಆಂಡ್ ಆತಿಜಿ ಲೈವ್ ಉಂಡು ಒಂಜಿ 1/4 ಗಂಟೆ ಉಂಡು ಲೈವ್. ಯಾನ್ಲ ಬತ್ತೆ ಗುಡ್ ಮಾರ್ನಿಂಗ್ ದುರ್ಗಾ ಅಕ್ಕ. ಪರಿಯರ ಯಾರ್ ಬರ್ತಿ ಬರ್ದಿತ್ತು ಅಚ್ಚು ಸಿಸ್ ವೆಲ್ಕಮ್. ಚಾ ಪರಿಯರ ತಿಂಡರ ಚಾ ಲಾಸ್ಟ್ ಪರಿಯರ ಫಸ್ಟ್ ಕೇಳು, ಚಾ ಲಾಸ್ಟ್ ಗುಂಡವ್ರು. ನೀವು ಸಹ ಬನ್ನಿದ್ರು ಖಂಡಿತ ಬರ್ತೇನೆ. ಕೇರಳ ಸಿಸ್ ಥ್ಯಾಂಕ್ ಯು ಸೋ ಮಚ್ ಕೇರಳ ಸಿಸ್. ಗುರು ಏರು ಮಾರ್ರೆ, ಗುರು ನಮ್ಮ ಗುರು ಶೆಟ್ಟಿ ಕೇರಳ ಸಿಸ್ ಅಂತ ಕರಿತಾ ಇದ್ದಾರೆ. ಶ್ರೀಧರ್ ಬ್ರೋ ಕೇರಳ ಸಿಸ್ ಸಪೋರ್ಟ್ ಇದೆ. ಗುಡ್ ಮಾರ್ನಿಂಗ್ ನನ್ನವರು ಪ್ರೀತಿ ಅಕ್ಕ ಪ್ರೀತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅಚ್ಚು ಸಿಸ್. ಹಾಯ್ ಶ್ರೀ ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್. ಅಂಚ ಪನ್ಪಿಡಿ ಪ್ರೀತಿ ಮ್ಯಾಮ್ ಅಂದ್ ದಾದಾಂಡಿ ಎಂಕ್ ದಾದ ವಿಷಯ ಎಂದು ಗೊತ್ತುಜ್ಜಿ ಗುರು ಬಕ ಪ್ರೀತಿ ಸಿಸ್ ದಾದಾಂಡಿಯೇ. ಗುಡ್ ಮಾರ್ನಿಂಗ್ ಕೇರಳ ಸಿಸ್ ಯಾನ್ ಏನು ಟಿಫಿನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ ಶ್ರೀಧರ್. ತಿಂಡಿ ಆಯ್ತಾ? ತಿಂಡಿ ಆಗಿದೆ ನಂದಾಗಿದೆ. ಗುರ್ತ ಇಪ್ಪರ್ ದಾನೆ ವೀರು ಕಲಿಮಿರಡನ ಪಾತೆರ ಅಗತ್ಯ ದಾದಾಂಡ್ ಪ್ರೀತಿ ಸಿಸ್ ಈರ್ನ ಈರು ಎನ್ನ ಲೈವ್ ಬೈಚರು ಯಾನ್ ಎಂಚಿನ ಬರ್ತೀನಿ. ಈ ನೋಟಿಫಿಕೇಶನ್ ಪೋದು ಒತ್ತಿಯೆ ಫೋನಾಗ ರಿಮೂವ್ ಆತು ನೀರ್ ದಾಯಿ ರಿಮೂವ್ ಮಲ್ದಿನಿ 2 ಸಲ ಪೋಯೆ ನೋಟಿಫಿಕೇಶನ್ ತೂದು. ನೀರ್ ಲೈವ್ ಬರೋಂದಿತ್ತಿಜ್ಜಿ ರಿಮೂವ್ಡ್ ಬರೋಂದಿತ್ತು, ನೀರ್ ರಿಮೂವ್ ಮಾಡ್ತಾರ ಫಸ್ಟಿಗೆ. ಲೈವ್ ಕ್ರಿಕೆಟ್ ಅನ್ನು ಇಲ್ಲಿ ಏನಾಗ್ತಾ ಇದೆ ಗೊತ್ತಾ? ಸಪೋರ್ಟ್ ಮೌನ ಆಗುವವರಿಗೆ ತಗೋತಾರೆ, ಆಮೇಲೆ ಸಪೋರ್ಟ್ ಮಾಡಿದವರು ಮೌನ ಆಗ್ಬೇಕಂತ ಪರದಾಡಿದರೆ ಅವರನ್ನು ಮೋಸಿ ಕೂಡ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ರು. ವೆರಿ ಗುಡ್ ಮಾರ್ನಿಂಗ್ ಅಚ್ಚು ಸಿಸ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಲೈವ್ ಅಡ್ಮಿನ್ ನಾನೇ ಲೈವ್ ಅಡ್ಮಿನ್ ಏನು ರಾಜೇಶ್ ಅವರೇ? ಪ್ರೀತಿ ಸಿಸ್ ಅಂತ ಕರಿತಾ ಇದ್ದಾರೆ ವಾಸ್ತವ್ರು. ಕಾಫಿ ಆಯ್ತಾ? ತಿಂಡಿ ಆಯ್ತಾ?
ಎಂತ ತಿಂಡಿ ತಿಂದ್ರಿ ವಾಸ್ತವ್ರು? VIP ಬೊರ್ಚಿ ಗುರ್ತಾದಿಂಡ ಯಾವು ಪನೊಂದುಲ್ಲೇರು ಸಿಸ್ ಪನೊಂದು ಏನು ಸಿಸ್ ಬಿಸಿ ಶಾನ್ ಸಿಸ್ ತಿಳ್ಕೊದುಲ್ಲೇರು ಏನು ಸಿಸ್ ಬಿಸಿ ನಾನು ಬಿಸಿ ಇಲ್ಲಪ್ಪ ನಾನು ಇದ್ದೀನಿ. ಸಂಪುದಾದ ತಿಂಡಿ ಆಯ್ ಜಗ್ಬ್ರು ಅಂತ ಹೇಳ್ತಿದ್ರೆ ಕೇರಳ ಸಿಸ್, ಕೇರಳ ಅಂತ ಹೇಳ್ತಿದ್ರೆ ಹೊಸಬ್ರು, ಆಯ್ ವಾಸು ಅಂತ ಹೇಳಿದ್ರೆ ಕೇರಳ ಸಿಸ್. ಎನ್ನ ಹೊಸ ಚಾನಲ್ ಒಂದು ಗುರುಶೆಟ್ಟಿನ ಹೊಸ ಚಾನಲ್ ಪ್ರೀತಿ ಸಿಸ್ ಯಾರಿಗೆ ಗೊತ್ತಾಯ್ತಾ? ನಿಂಗೆ ದಾದನ್ ಹೆಂಗ್ ಕರ್ತಾಪುಜಿ ಮಾರ ದಾದನ್ ನಿಂಗೆ ತಾರಿದ ಕಿರ್ಕಿರ್ಬೋದು ತಲೆಗೆ ಹುಳ ಬಿಟ್ಟಾಗಿದೆ ಈಗ. ನನ್ನ ಹೊಸ ಚಾನಲ್ ಒಂದು ಸಪೋರ್ಟ್ ಅಂತ ಹೇಳಿದ್ರೆ ಸಂಪು ಅವರೇ ನನ್ಗೆ ಮನೆಯಲ್ಲಿ ಜೋರು ಮಾಡ್ತಾರೆ. ಎಂತ ಬೆಳಿಗ್ಗೆ ಬೆಳಿಗ್ಗೆ ಮೊಬೈಲ್ ನಲ್ಲಿ ನೇಳುವುದು ಹೇಳಿ ಬೈತಾರೆ ಮಾರೆ. ನಾನು ಫುಲ್ ಲೈವ್ ಅಲ್ಲಿ ಅಂತ ಇದೇ ಸಂಪ ನಿಂತ್ಕೊಳ್ಬೇಕಂತ ಇದ್ರೆ ಅವರಿಗೆ ಬೈತಾರೆ ಅಲ್ಲ ಮನೆಯಲ್ಲಿ. ಹೌದೌದು ತಿಂಡಿದಾದೆ ದುರ್ಗಕ್ಕ ಎಂಕ್ ಒಂದಿಯೇ ನೀರ್ ದೋಸೆ ಇರಗಿದಾದೆ ಅಚ್ಚಸಿಸ್. ರಾಜೇಶ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಶ್ರೀಧರ್ ಬ್ರೋ ಪ್ಲೀಸ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಪೋರ್ಟ್ ಅಲ್ಲಿ ಇದ್ದಾರೆ ಶ್ರೀಧರ್ ಬ್ರೋ. ಪ್ರೀತಿ ಅಕ್ಕ ದಾದಿ ತಿಂಡಿ ಚಾಪರಿಯರಕ್ಕೆ ನಂದೊಳ್ಳೇರು ಅಚ್ಚು ಸಿಸ್ ಇವರು ಕೇರಳ ಸಿಸ್ ಥ್ಯಾಂಕ್ ಯು. ದಾದಿ ಫ್ರೀ ಟೆನ್ಷನ್ ಉಳ್ಳೇರು ಪನೊಂದುಲ್ಲೇರು ದಾದಾಂಡಿ ಪಿಚ್ಚಿಸ್ ಎಂಕ್ ದಾದಂದ ಅರ್ಥ ಇಜ್ಜಿ ಪ್ರೀತಿ ಮ್ಯಾಮ್ ಯಾನ್ ದಾದ ಮಲ್ತೇರೆಗ್ ಪನೊಂದುಲ್ಲೇರು ಗುರುಶೆಟ್ಟಿ. ಪ್ರೀತಿ ಅಕ್ಕ ದಾದ ತಿಂಡಿ ಪಂದಕೇನೊಂದುಲ್ಲೇರು ಜಗ್ಗಣ್ಣೆ ಲೈಕ್ ಡನ್ ಪನೊಂದುಲ್ಲೇರು ಹೊಸಬ್ರು ಚಾಂಡ್ ಅಚ್ಚು ಸಿಸ್ ಕಪ್ಪ ರೊಟ್ಟಿ ಪನೊಂದುಲ್ಲೇರು ಪ್ರೀತಿ ಸಿಸ್ ಕಪ್ಪ ರೊಟ್ಟಿಗೆ ಮಾರ್ರೆ ಕಪ್ಪ ರೊಟ್ಟಿಗೆ ಚಿಕನ್ ಪುಳಿ ಮುಂಜಿ ಪೊಡು ಶೋಕಪುಂಡು ಬಕ್ಕ ಕೇರಳ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಹಾಯ್ ಅಚ್ಚು ಅವರೇ ಗುಡ್ ಮಾರ್ನಿಂಗ್ ಪರ ನಿಮಗೆ ನಾನು ನೆನಪು ಇರುವೇನೆ, ನನಗೆ ನಿಮ್ಮ ನೆನಪಿದೆ ಸಂಪುಗೆ ಗೊತ್ತಿಲ್ಲ ಮಾತ್ರ. ಅಚ್ಚಿಗೆಯ ಅಚ್ಚು ಸಿಸ್ಗ ಕೇರಳ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಜಗ್ಗಣ್ಣ ಕಪ್ಪ ರೊಟ್ಟಿ ಹಿರೇಗ್ ಪನೊಂದುಲ್ಲೇರು ಸಪೋರ್ಟ್ ಅಲ್ಲಿ ಇದ್ದಾರೆ. ನಮ್ಮ ಶ್ರೀಧರ್ ಬ್ರೋ ಕೇರಳ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಹಾಯ್ ಕೇರಳ ಅಕ್ಕ ಅಂತ ಹೇಳಿದ್ರೆ ಜಗ್ಗಣ್ಣ. ಕೇರಳ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಶ್ರೀಧರ್ ಬ್ರೋ ಸಪೋರ್ಟು ಮತ್ತೆ ಶೋರ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ನನ್ನವರು ಹೋಗಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಅಲ್ಲಿ ಇದ್ದಾರೆ ಶ್ರೀಧರ್ ಬ್ರೋ. ಜಗ್ಗು ಬ್ರೋ ಅಂತ ಹೇಳ್ತಾ ಇದ್ರೆ ವಾಸ್ತವ್ ಬ್ರೋ ನನ್ನವರೇ ನೀವು ನೆನಪಲ್ಲಿ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ರೆ. ಹೌದೌದು ನೀರ್ ಲೈವ್ ಮಲ್ಪುಜರತ್ತೆ ನೀವು ನನ್ನವರು, ನೀವು ಲೈವ್ ಮಾಡ್ತೀರಿ ಇಲ್ಲಲ್ಲ ಹಾಗೆ ನಿಮ್ಮ ನೆನಪಾಗುದಿಲ್ಲ ಯಾರಿಗೂ. ನೀವು ಲೈವ್ ಮಾಡಿ ಅಂತೆ ಹಾಗೆಲ್ಲರೂ ಬರ್ತಾರೆ. ಶ್ರೀ ಬ್ರೋ ಏನು ತಿಂಡಿ ಅಂತ ಹೇಳ್ತಾರೆ ಪಿಚ್ಚಿಸ್ ಕೇರಳ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ. ವೈಟಿಯಲ್ಲಿರುವ ಜನಗಳದ್ದು ಸಪೋರ್ಟ್ ಅಲ್ಲ. ಓಕೆ ಓಕೆ ವಾಸ್ತವ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಮ್ಯಾಮ್ಲ ಪಾತೇರು ಜೀರು ದಾದಾತಂಡು ಎಂಕ್ ಗೊತ್ತು ಚಿನಿಕಲ್ಲ ನಾಡು ದಾದಾತಂಡು ಎಂಕ್ ಐಡಿಯಲ್ ಇಜ್ಜಿ ದಾಲ ಯಾನೆಕ್ ಎಂಕ್ ದಾದಂದೆ ಅರ್ಥ ಇಜ್ಜಿ ಯಾನೆಕ್ಕೇನು ದಾದಾಂಡು ನನ್ಗೆ ಗೀ ರೈಸ್ ಪ್ರೀತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಗುಡ್ ಮಾರ್ನಿಂಗ್ ಜಗ್ಗು ಬ್ರೋ ಪರಿಯರ ಚಾ ಅಂತ ಹೇಳ್ತಾ ಇದ್ದಾರೆ ಅಚ್ಚು ಸಿಸ್. ವಾಸ್ತವ್ ಬ್ರೋ ತಿಂಡಿ ಆಯ್ತು ಅಂತ ಕೇಳ್ತಾರೆ ಜಗ್ಗು ಬ್ರೋ. ಇರೆಗ್ಲ ದಾದ ಮಲ್ತೆ ಎರೆಗ್ಲ ದಾದ ಮಲ್ತೆ ಹೆಂಗ್ ಗೊತ್ತುಚ್ಚಿ ಗುರು ಯಾನ್ ಈಟ ಪಾತಿರನೇ ಮಸ್ತ್ ಸಮಯ ಅಂಡು ಎಂಕು ಗುರ್ತೆ ಇಜ್ಜಿ ಮರ್ಲಿನ ದಾದ ಪ್ರೀತಿ ಸಿಸ್. ಮನಶ್ರೀ ಅವರು ಮಾತು ಬೆಳ್ಳಿ ಮೌನ ಬಂಗಾರ. ಹೌದೌದು ಮಾತು ಬೆಳ್ಳಿ ಮೌನ ಬಂಗಾರ ಶೆಟ್ರೆ ವಣಕ್ಕಂ ಪರಿಯರ ಹಾಕಿ ಅಚ್ಚು ಸಿಸ್ ಸೂಪರ್ ಸಪೋರ್ಟ್ ಅಲ್ಲಿ ಇದೆ. ಶ್ರೀಧರ್ ಅಚ್ಚು ಅಕ್ಕ ಪಣದಲ್ಲಿ ಸಪೋರ್ಟ್ ಅಲ್ಲಿ ಇದೆ. ಓಯ್ ವಾಸು ಯಾರು ಕೇರಳ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಮೇಡಮ್ ಟಿಫಿನ್ ಆಯ್ತು ಅಂತ ಕೇಳಿದ್ರೆ ಮನಶ್ರೀ ಅವರು. ಮನಶ್ರೀ ಅವರು ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ನಿಮ್ದು? ಮನಶ್ರೀ ಮ್ಯಾಮ್ ರೇಣುಕನ ಲೈವ್ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ರೇಣುಕ ಯಾರಪ್ಪ? ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಸಂಪತ್ ಅವರು ಪ್ರೀ ದಾದಾಂಡಿ ನಮ್ಮ ಗುರು ಅತ್ತೆವು ಅಂದ ಅವ್ರಿ ದಾದಾಂಡಿ ಎಂಕಲ ವಿಷಯ ಗೊತ್ತುಜ್ಜಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕನ ಜಗ್ಗು ಬ್ರೋ ಅಕ್ಕನ ಜಗ್ಗು ಬ್ರೋ ದಾದಿ ಆಯ್ತು ಮನಶ್ರೀ ಅವರೇ ನಿಮ್ದಾಯ್ತು ಅಂತ ಕೇಳಿದ್ರೆ ಶ್ರೀ ಬ್ರೋ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ವಾಸ್ತವ ನೀನು ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿದ್ರೆ ನಮ್ಮ ಮನಶ್ರೀ ಅವರು. ಹಾಯ್ ಕಾರ್ಲಾ ಕೇರಳ ಅಲ್ವಾ ಕಾರ್ಲವದು ಸಂಪು ಎಂಕಿ ನ ಗುರ್ತ ಉಂಡು ಅವು ಏರು ಗೊತ್ತು ಜೀವನದಲ್ಲಿ. ಕೇರಳ ಸಿಸ್ ತಿಂಡಿ ಆಯ್ತಾ ವಾಸು ಅಂತ ಕೇಳಿದ್ದಾರೆ ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಪ್ರೀತಿ ಮ್ಯಾಮ್ ಅಂಚ ದಾಯ ಪನ್ಪಾರಕ್ಕೆ ಗುರು
ಶ್ರೀ ಬ್ರೋ 16 ಗಂಟೆ ಲೈವ್ ಇದೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಹೌದು, 12 ಗಂಟೆಗೆ ಲೈವ್ ಇದೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜಗಣ್ಣ ಲೈವ್ ಉಂಡೆ ಇದ್ನ 16 ಗಂಟೆಗೆ. ಓಕೆ ಓಕೆ, ಬೆಂಗಳೂರಿನಲ್ಲಿ ಇದ್ದೇನೆ. ಶ್ರೀ ಬ್ರೋನ ಲೈವಾ? ಶ್ರೀ ಬ್ರೋನ ಲೈವಾ? ಓಕೆ ಓಕೆ, ಬೆಂಗಳೂರಿನಲ್ಲಿ ಇದ್ದೇನೆ ಕೇರಳ. ಥ್ಯಾಂಕ್ ಯು ಜಗ್ ಬ್ರದರ್ ಅಂತೇಳಿ. ಪ್ರೀತಿ ಬನ್ನಿ ಶ್ರೀ ಬ್ರೋ ಲೈವ್ಗೆ ಅಂತ ಹೇಳ್ತಿದ್ರೆ ಬರ್ತೇವೆ ಬರ್ತೇವೆ, ಇವತ್ತು ಬರ್ತೇವೆ. ಇವತ್ತು ಅವ್ರು ಹೇಳಿದಾರಲ್ಲ, ಇನ್ವೈಟ್ ಮಾಡಿದಾರಲ್ಲ, ಹೋಗ್ಬೇಕು ಇವತ್ತು. ಎಂತ ಕೊಡ್ತಾರೆ ಕೂಡ ನೋಡ್ಬೇಕು, ಸ್ಪೆಷಲ್. ಹೋಗ್ಬೇಡಿ ಸಂಪು ಅವರೇ ಅಂತ ಹೇಳ್ತಾ ಇದ್ದಾರೆ ನನ್ನವರು. ಗುರು ಟಿಫಿನ್ ಆಯ್ತಾ ಅಂತ ಕೇಳ್ತಿದ್ದಾರೆ ಮನಶ್ರೀ. ಪ್ರೀ ಈರ್ನ ಲೈವ್ ಬರೋಡಿತ್ತೀರು ಅವು ಅತ್ತಿ ಪನೊಂದಿನ ಈರ್ನ ಲೈವ್ ಬರೋದಿತ್ತು ಅವು ಆರತಿ ಗುರುಶೆಟ್ಟಿ, ನಮ್ಮ ಗುರುಶೆಟ್ಟಿ ಅತೆವು. ಶ್ರೀ ನಿಮ್ಮ ವಿಡಿಯೋ ಶೇರ್ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಕೇರಳ ಅವರು. ವಾಸ್ತವ್ ಬ್ರೋ ಬೆಂಗಳೂರು ನಲ್ಲಿ ಇದ್ದೀರಾ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಇದ್ದೀರಾ? ರಾಜೇಶ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ, ಥ್ಯಾಂಕ್ ಯು. ಮನಶ್ರೀ ಮ್ಯಾಮ್ ಇನ್ನು ಮಾಡ್ಬೇಕು. ರೇಣುಕಾ ಓದಿ ದಾದಿ ಗುರು ಅವು ಜಗ್ಗಣ್ಣ ಪನದುಲ್ಲ, ಅವು ಜಗ್ಗಣ್ಣ ಬಂದಿರು. ಓಕೆ ಓಕೆ ಕೇರಳ ಸಿಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಅವರ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಾಜೇಶ್ ಅವರೇ, ಇದ್ದೀನಿ ನಮ್ಮವರೇ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಹೃದಯದ ಧನ್ಯವಾದಗಳು ಅಚ್ಚು ಅವರೇ, ನಿಮ್ಮ ಮಾತು ಕೇಳಿ ಮನ ತುಂಬಿ ಬಂತು. ಹೌದೌದು, ಇಲ್ಲ ಬ್ರೋ ಸುಮ್ನೆ ಹೇಳಿದೆ. ಲೈಕ್ ಇತ್ತೆ ಕೊರಿಯೆ ಒಪ್ಪ ಸಂಪು ಲೈಕ್ ಇತ್ತೆ ಕೊರಿನ ಮಲ್ಲೇಜ್ ಕೊರಿಯರ್ ಅಂತ. ಥ್ಯಾಂಕ್ ಯು ಸಂಪತ್ ಬ್ರೋ. ಎಂಚೊಲ್ಲಾರಿ ಕೆಲವೊಂದು ನೆರ್ಗುರು ಕೇರಳಗೆ ಯಾಮಾರಿಸಿದ್ದು. ಹೌದು, ಕಾರ್ಲ ಅಂತ ಹೇಳಿದಲ್ಲ ನೀವು. ಹೌದಾ ವಾಸ್ತವ ಬ್ರೋ? ಓಕೆ ಓಕೆ ಅಂತ ಹೇಳಿದ್ರು ಗುರು. ಈರ್ ಏರು ಮಾರ್ರೆ ಎಂಕ್ಲ ಗೊತ್ತು ಜೀವನದಲ್ಲಿ ಅಪ್ಪ ಸಂಪು ಎನ್ನ ಲೈವ್ ಹತ್ತು ಮಾರೆ. ಶ್ರೀ ಬ್ರೋನ ಲೈವ್ ಗೊತ್ತಾಗಿ ಜಗಣ್ಣ ಗೊತ್ತಾನು ಮಾಮಿ ಯಾನ್ ಪೋಪಿನೇ ಗುರು. ಓಕೆ ಥ್ಯಾಂಕ್ ಯು ಸೋ ಮಚ್ ಗುರು, ಮತ್ತೆ ಸಪೋರ್ಟ್ ಮಾಡ್ತೀನಿ, ಥ್ಯಾಂಕ್ ಯು. ಸಂಪು ಮಾತನ್ನ ನಂಬೊಚ್ಚಾವ ಪನೊಂದಿಲ್ಲೇರು ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್. ನನ್ನವರು ಚಾ ಆಯ್ತಾ? ತಿಂಡಿ ವಾಟ ಹೇಳಿ, ತಿಂಡಿ ವಾಟ್ ಅರೆಗೆ ದಾದ ಪನ್ನಿ ತಿಂಡಿ ದೋಸತೆ. ಶ್ರೀಧರ್ ಸಪೋರ್ಟ್ ಅಲ್ಲಿದೆ. ಅಚ್ಚು ಅಕ್ಕ ಉಂಡರಿಕೇನೊಂದುಲ್ಲೇರು. ಶ್ರೀಧರ್ ಸಪೋರ್ಟ್ ಅಲ್ಲಿದೆ. ದಾದ ಫ್ರೀಕೇನೊಂದುಲ್ಲೇರು. ಮರ್ಲಿ ಇಂಚಿನ ಪಾತೆಯನ್ನು ಪನದುಲ್ಲೇರು. ಏನು ಯಾಮರಿಸಿದ್ದು ಅಂತ ಹೇಳ್ತಿದ್ರೆ ಕೇರಳ ಸಿಸ್. ಮಾಮಿ ಈರ್ ಮೂಲು ಯಾನ್ ಮೂಲೆ ಪಕ್ಕ ಹೋಗಿ ಯಾನ್ ಮಾಮಿ ಗುರುನ ಮಾಮಿ ಯಾನ್ ಎನ್ನ ಫಸ್ಟ್ ಮಾಮಿಲೆ ಇದ್ದೀನಿ ಪಂಡ ಗುರು. ಎನ್ನ ಲೈವ್ ಉಂಡತೆ ಫಸ್ಟ್ ಯೂಟ್ಯೂಬ್ ಏನನ್ನ ಮಾಮಿಲೆ ಇದ್ದೀನಿ ಗುರು. ಗುರುಗು ಅಪ್ಪಗೆ ಏತ್ ಜನ ಮಾಮಿ ಇತ್ತೇರು. ಒಂಜಿ ಡಿಸೋಜ ಮಾಮಿ ಇತ್ತೇರು, ಯಾನ್ ಇತ್ತ ಪ್ರೀತಿ ದಾದ ಅಂಡ್ ಅವೇ ದಾದಾಂಡ್ ಎಂಕಲ ಗೊತ್ತಾಪುಜಿ ದಾದನ್. ಜಗ್ಬ್ರು ಒನಸಾದ್ ಜತೊಂದೆ ಕತ್ತಲೆ ಆತನ್ ನೀರು ಉಂಡರೆ ಓಯ್ ವಾಸು ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್. ಬೆಂಗಳೂರಿನಲ್ಲಿ ಇದ್ದೇನೆ ಅಂತ ವಾಸಬ್ರು ಹೇಳಿದ್ದು ಕೇರಳ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನನ್ನವರು ಹೋಗ್ಬೇಡಿ, ನಿಲ್ಲಿ ನಿಲ್ಲಿ ಎಲ್ಲರೂ ನಿಲ್ಲಿ. ಹೌದಾ ಅಂತ ಹೇಳ್ತಾ ಇದ್ದಾರೆ ವಾಸ್ತಬ್ರು. ಏನ್ ತಿಂಡಿ? ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್. ಪ್ರೀ ದಾದ ತಿಂಡಿ ಶಾಂತ್ ಸಿಸ್ ದಾದ ತಿಂಡಿ ಕೇರಳ ಸಿಸ್ ಅಂತ ನಗ್ತಾ ಇದ್ದಾರೆ ಶ್ರೀಧರ್ರು. ವೈಟ್ ಇಡೆ ಕೆಲವೇರು ಕಲ್ವೇರು ಉಳ್ಳೇರು ನಮಕ್ ಪಾತೆರ್ನಾಗ ಎಡ್ಡೆ ತೋಜುಂಡು ಬೊಕ್ಕ ಬನ್ನ ಗೊತ್ತಾಪುಂಡು ಪನದುಲ್ಲೆ. ಅರೆ ದಾದಾನ ಗೊತ್ತಾದುಪ್ಪು ಪ್ರೀತಿಸಿಸ್ ಅಂಚ ಪಾತಿ ಜಿನಾರ ಅಂಚ ಪಾತಿರು ಜೆ ಪ್ರೀತಿಸಿಸ್. ನಮಗ್ ಗೊತ್ತು ಜತೆ, ನಮಗ್ ಕೆಲವು ವಿಷಯ ಗೊತ್ತು ಪೂಜಿ ಅಂಚ. ಮತ್ತೆ ಅಲ್ವಾ, ಮತ್ತೆ ನನಗೆ ಏನು ಕೆಲಸನೇ ಬಿಸಿ ಯಾರು ಕೇಳೋದು. ಬೆಂಗಳೂರಲ್ಲಿ ಇದ್ದರು ನನಗೆ ನಾನು ತಲೆ ಕೆರ್ಕೊಂಡು ಪುರ್ಸೋತಿರ್ಲ ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್. ಕಪ್ಪ ರೊಟ್ಟಿ ಸಂಪು ಇರೆಗ್ ಪನದಲ್ಲಿ. ಕೇರಳ ಸಿಸ್ ಏನು ಟಿಫಿನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ವಾಟರ್ ದೋಸೆ ಶ್ರೀಧರ್ ಬ್ರೋ ಅಂತಿದೆ. ಅದು ನನಗೆ ಕೂಡ ಎಂಕು ಪುಂಡಿ ಈ ಸಂಪುಗೆ ಏಪಲ ಪುಂಡಿ ಸಂಪು ಪುಂಡಿಯೇ ಬೇಕು ಒಂದು ಪುಂಡಿ ಏಪಲ. ರಾಕ್ಷಸಿಸ್ ಬರ್ತೀರ ಹಾಯ್ ಪನದುಡೆ ರಾಕ್ಷಸಿಸ್ ವೆಲ್ಕಮ್. ರಾಕ್ಷಸಿಸ್ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ, ಲೈಕ್ ಅಂತ ಹೇಳ್ತಾ ಇದ್ದಾರೆ. ಹಾ ಓಕೆ ಓಕೆ ಶಾಂತ್ ಸಿಸ್. ಚಪಾತಿ ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್. ವೆಲ್ಕಮ್ ರಾಕ್ಷಸಿಸ್. ಸರಿ ಬಾಯ್ ಅಂತ. ಓಕೆ ಓಕೆ ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ರಾಕ್ಷಸಿಸ್ ಪುಂಡಿ ಏರ್ ಮಲ್ತೀನಿ ಸಂಪೆ ಮಲ್ಪುಂಡು ಪುಂಡಿ ಮಲ್ತು ಜೈದೀನಿ ಶಾಂತ ಆದಿ ಇನ್ನ ತಿಂಡಿ ಕೆನದೊಲ್ಲೇರು. ರಕ್ಸ್ ಆಯ್ ಗುಡ್ ಮಾರ್ನಿಂಗ್ ಪನದೊಲ್ಲೇರು. ಆಯ್ ರಕ್ಸಿಸ್ ಗುಡ್ ಮಾರ್ನಿಂಗ್. ರಕ್ಷಸಿಸ್ ದಾದ ತಿಂಡಿ ವಾಟರ್ ದೋಸೆ ಸಂಪು ಪ್ರೀತಿ ನೋ ಟೆನ್ಷನ್ ಅಂದಿಯ ಟೆನ್ಷನ್ ಮಲ್ಪುಜಿ ದಾದ ಗೊತ್ತಿದೆ ಇಂಗ್ಲೆಲ್ಲ ಗೊತ್ತುಜಿ ದಾದ ಆತನ ತೂಕ ಬಕ್ಕ
హాయ్ ప్రీపనందులేరు రక్షసిస్ హాయ్ శాంతసిస్ పందులేరు వర వర తోజుజಿ ಸಂಪು ಪೆಟ್ಟು ಕಮ್ಮಿ ಬರುತ್ತಲೇರು ಪುಂಡಿ ಯಾನ್ ಬೇಯ್ಪವ್ನ ಅತ್ತು ಕರ ಕರ ಮಲ್ಪುಡು ಕರ ಪಂಡ ಅಮ್ಮ ಬೇಯ್ಪವನದೆ ಅಮ್ಮ ಮಲ್ಪುನದೆ ಪುಂಡಿ ಇರ್ಬೇಕು ಯಪ್ಪ ಬೇಯ್ಪಾರೆ ಅವ್ನು ಕಡೆದು ಪೂರ ನೀನು ಕೊಂಡ ಮಲ್ತುಕೊಂಡು ತಿನ್ಪರ ಆತೆ ಸಂಪು ಗೊತ್ತು ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್ ಶ್ರೀಬ್ರು ಅಂತ ಕರಿತಾ ಇದ್ದಾರೆ ಜಕಣೆ ಅನ್ ಟೆನ್ಷನ್ ಡೇ ಉಳ್ಳೆ ದಾದಿ ಟೆನ್ಷನ್ ಪ್ರೀತಿಸಿಸ್ ದಾದಿ ಟೆನ್ಷನ್ ಮಲ್ಪೊಚ್ಚಿ ಅಮ್ಮನ ಆಪರೇಷನ್ ಆಂಡೆ ಅವು ಟೆನ್ಷನ್ ಉಳ್ಳಾರಾ ಈರ್ ಟೆನ್ಷನ್ ಮಲ್ತ್ರ ಬಕ್ಕ ಅಮ್ಮಗ್ ಧೈರ್ಯ ಪನೊಚ್ಚಿ ಈರ್ ಟೆನ್ಷನ್ ಮಲ್ಪೊಚ್ಚಿ ಅಮ್ಮಗ್ ಧೈರ್ಯ ಪನುಡೀರು ವೈಟಿಯಲ್ಲಿ ಕಳ್ಳರಿದ್ದಾರೆ ನಿಜ ಅಂತ ಹೇಳ್ತಾ ಇದ್ದಾರೆ ಹಾಯ್ ಹಾಯ್ ರಕ್ಷಸಿಸ್ ದಾದ ತಿಂಡಿಗೆ ನಂದು ಲೇರಿಸಿದ ದಾದಿ ತಿಂಡಿ ರಕ್ಷಸಿಸ್ ವಾಸ್ತು ಗುಡ್ ಮಾರ್ನಿಂಗ್ ಪನದುಲ್ಲೇರು ಸಂಪು ಹಾಯ್ ಪನದುಲ್ಲೇರು ಏನು ಹೇಳಿ ವಾಸ್ತ ಒಬ್ರು ಅಂತ ಹೇಳ್ತಾರೆ ಶಾಂತಿಸಿಸ್ ಗುಡ್ ಮಾರ್ನಿಂಗ್ ರಕ್ಷ ಎಂಕ್ ವಾಟರ್ ದೋಸೆ ಇವತ್ತು ನೀರ್ ದೋಸೆ ಡೇ ಆಯ್ತಾ ಎಲ್ಲರಿಗೆ ವಾಟರ್ ದೋಸೆ ಹಾಯ್ ದಾದಾಡ್ ಪ್ರೀತಿ ಕೇನೊಂದುಲ್ಲೇರು ಶಾಂತಿಸಿಸ್ ಪ್ರೀತಿಸಿಸ್ ಕೇನೊಂದು ಆಪರೇಷನ್ ಆತಿಜಿ ಮೌನದ ಸರಿಯಾ ಅವು ರೀಅಪ್ಲೈಗ್ ಬರ್ಪುಂಡು ಮಂಡರತೆ ಬೈಜ್ಜೆ ಈರು ಎಲ್ಲ 20 ತಾರೀಕು ಪನ್ಯತೆ ರೀಅಪ್ಲೈ ಕೊರೋಡತೆ ಅಪ್ಪ ಸರಿ ಆಪುಣತೆ ಅವು ಅವು ಮುರನೆ ತೀರ್ಪಣತೆ ಕೂಡ ರೀಅಪ್ಲೈಗ್ ಬರ್ಪುಣುಂದು ಓಕೆ ಓಕೆ ಪನಗಲೆ ಈ ಟೆನ್ಷನ್ ಮಲ್ಪೊಚ್ಚಿ ಪ್ಲಿಕ್ಸಿಸ್ ಆಪುಂಡು ರಕ್ಷ ಚೇಜ ಎಂಡ ಪಾತೇರು ಜೆರ್ಕೋಡ್ ಲೈವ್ಡು ಟಿಫಿನ್ ತಿಂದ ರಕ್ಷ ಕೆಂತ ಇದ್ದಾರೆ ವಾಟ್ಸಪ್ ಪ್ರಿಕ್ಸಿಸ್ ಟೆನ್ಷನ್ ಮಾಡ್ಬೇಡಿ ಹೌದು ಟೆನ್ಷನ್ ಮಲ್ಪೊಚ್ಚಿ ರೀಅಪ್ಲೈಗ್ ಬರ್ಪುಣತೆ ಸರಿ ಆವ್ ಪ್ರಿಕ್ಸಿಸ್ ಟೆನ್ಷನ್ ಮಲ್ಪೊಚ್ಚಿ ಓಕೆ ಅಂದ್ ಅವೇದು ಬೊಕ್ಕ ಆಪುಂಡಿ ರೀಅಪ್ಲೈಗ್ ಬೊಕ್ಕ ಮಲ್ಪೊರತೆ ಅಪ್ಪಗ ಆಪುಂಡು ಬೇ ಒಂದು ಮಲ್ಪೊಚ್ಚಿ ಓಕೆ ಶ್ರೀ ಬ್ರ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಸ್ ಸಂಪು ಯಾನ್ ಬಿಸಿ ಇಲ್ಲಡ್ ಬೇಲೆ ಅವನುಂಡು ಅಂಚ ಓಕೆ ಓಕೆ ರಕ್ಷಸಿಸ್ ಓಕೆ ಓಕೆ ಶಾಂತಿಸಿಸ್ ಮನದಲ್ಲಿ ಪೂರ ಸರಿ ಆಪುಂಡು ಪ್ಲೀಸ್ ಸಂದಿ ಓಕೆ ರಕ್ಷ ಮನ ಬಾಯ್ ಅಂತ ಹೇಳ್ತಾ ಇದ್ದಾರೆ ವಾಟ್ಸಬ್ರು ಬಾಯ್ ವಾಟ್ಸಬ್ರು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ರಕ್ಷಸಿಸ್ ನಿಮ್ಮ ಲೈವ್ ಯಾವಾಗ ಅಂತ ಕೇಳ್ತಾ ಇದ್ರೆ ಕೋಡೆ ಎನ್ನ ಲೈವ್ ಮಸ್ತ್ ಗುರು ಐಡಿ ಬೈದಿತ್ತು ಅಂದ್ ಯಾನ್ ಉಪ್ಪುನಾಗ ಒಂಜಿ ಗುರು ಐಡಿ ಇತ್ತನು ನಮ್ಮ ಒಂದು ಗುರು ಶೆಟ್ಟಿ ಐದಕ್ಕ ಕುಳಂಜಿ ಐಡಿ ರಡ್ಡ ಐಡಿ ಬತ್ತ ಐದಕ್ಕೆ ನಾನು ಪೋಯಿ ರಕ್ಷಿಸಿ ನಿದ್ರೆ ಬಾರ ಸ್ಟಾರ್ಟ್ ಆಡ್ ಬಕ್ಕ ಪೋಯೆ ನಾನು ಒಂತೆ ಕೊಡ್ತೀರಿ ಸಪೋರ್ಟ್ ಕೊಡ್ತೀನಿ ಐದಕ್ಕೆ ರಡ್ಡಿ ಯಾನು ಕೂಡ ರಡ್ಡ ಐಡಿ ಬೈದಿತ್ತು ಕುಡಲು ಬೈದಿತ್ತಲ್ಲ ಪ್ರೀತಿ ದಾದ ಅಂಡ್ ಇನ್ಸ್ಟಾಗ್ರಾಮ್ ಪಲ್ಲೆ ಪಲೊಂದಿಲ್ಲ ಅಂದೇ ಪ್ರೀತಿಸಿ ಜಗ್ಗನ್ನಡವರ ಪಲ್ಲೆಗೆ ಪ್ರೀತಿಸಿಸ್ ದಾದ ಅಂಡ್ ಜಗ್ಗನ್ನಡವರ ಪಲ್ಲೆಗೆ ಪ್ರಾಬ್ಲಮ್ ಪಲ್ಲೆ ದಾದನ್ ಜಗ್ಗಣ್ಣಿ ತೂಲ ಸೊಲ್ಯೂಷನ್ ಕೊಡ್ಪೇರು ಜಗ್ಗಣ್ಣಿ ಆರ್ಕೇನ್ ವೇರಿ ಹೇಳ್ದಲ್ಲ ಅತಿ ಜಗಣ್ಣ ದಾದನ್ನು ಮಲ್ಪ್ಲೆ ಜಗಣ್ಣ ರೇಂಗ್ ಓಕೆ ಜಗಣ್ಣ ಬಂದೆ ಬಾಯ್ ವಾಸ್ತಬ್ರು ಪನದುಲ್ಲೇರು ಶ್ರೀ ಬ್ರೋ ನಾನು ಇವತ್ತು ನೈಟ್ ಸ್ಟಾರ್ಟ್ 9ಗೆಯಾ ಓಕೆ ಓಕೆ ಡೇ ಟೈಮ್ ಫುಲ್ಲು ಬಿಸಿ ಬೇಲೆಪ್ನಾಗ ಬಿಸಿ ಉಪ್ಪರತೆ ಓಕೆ ಓಕೆ ರಕ್ಷಸಿಸ್ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ ಓಕೆ ಪನ್ಪೆ ಪನದು ಲೈವ್ಗೆ ಲೈಕ್ ಕೊಡಿ ಪನದುಲ್ಲೇರು ಹೌದು ಒಂದೊಂದು ಲೈಕ್ ಕೊಡಿ ಮತ್ತೆ ಹೆಚ್ಚಿದ್ರು ಕೂಡ ಕೊಟ್ಟು ಬಿಡಿ ಆಯ್ತಾ ಇಟ್ಕೊಳ್ಬೇಡಿ ಎಲ್ಲರೂ ಕೂಡ ವರವಲ್ಲ ತಂಗಿ ತಂಬೂರಿ ಸ್ವರ ಬರಿದೆ ಬಾರಿಸದಿರೋ ತಂಬೂರಿ ಇಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವೈಟ್ ಡೇ ಏನಲ್ಲ ನಂಬೆರೆ ಪೂಜಿಸಿಸ್ ಅಂದಿ ವೈಟ್ ಡೇ ಇಂಚಿನ ದಾದಂದಿ ಗೊತ್ತಾಪುಜಿ ಮಾರ್ರೆ ವೈಟ್ ಡೇ ನಮ್ಮ ಸೋಲು ಕೊಡತೆ ಹೊರರ ಎಂಜಿನ ಆಪುಡಂದೇ ಗೊತ್ತಿಜಿ ನಮ್ಮ ಏತ್ ಬಂಗ ಬರ್ಪ ಹೊರರ ನಮ್ಮ ಕೈ ಮೀರ್ದು ಪೋಪು ಮಾತು ಹೊರರ ಲೈಕ್ ಹೆಚ್ಚು ಕೊಂಡ ಪೋಪು പൊടിച്ച് ഈ വെച്ച് കൊറേ പോയി ഇത്തിനല്ല തെപ്പൊച്ചി ಒಜ್ಜಿ ಒಜ್ಜಿ ಜನತ ಒಜ್ಜಿ ಮುಖವಾಡ ಒಂದಿ ನಮ್ಮ ಬಿಗ್ ಬಾಸ್ ತಲಕ ಶಾಂತಿ ಅಕ್ಕ ಉಂಡರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಎನ್ನ ನಂಬುಲೆ ವಾವ್ ಸಬ್ವಾವ್ ನಂಬಿ ಕೆಟ್ಟವರಿಲ್ಲವೋ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದ 90 ಚಿತ್ರವು ಅಂಬಿಗ ಎನ್ನ ನಂಬುಲೆ ವಾವ್
ಸಪೋರ್ಟ್ ಅಲ್ಲಿ ಇದ್ದಾರೆ ಶ್ರೀಧರ್ ಬ್ರೋ. ಓಕೆ ಬಾಯ್ ಗುರು, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ, ಲೈವ್ ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು. ವೈಟಿನಲ್ಲಿ ನಂಬಬೇಡಿ ಯಾರನ್ನು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಇಜ್ಜಿ ಜಗಳ ಬರಲ್ಲ ಅಂದು ಶಾಂತಸಿಸ್ ಕೆಲವೇನು ಮುಖವಾಡ ಗೊತ್ತಾಂಡ ಜನ್ಮೋಗು ಪಾತೇರು ಜೇರು ಪನೊಂದುಲ್ಲೇರು ಭೂತನ ಸಂಪು ನಂಬೆರೆ ಪನೊಂದುಲ್ಲೇರು ಶಾಂತಸಿಸ್ ಅಂದು ಪ್ರೀತಿಸ್ ಶಾಂತಸಿಸ್ ಒಂದು ತಿಳ್ತೊಂದುಲ್ಲೇರು. ಯಾನ್ ಎಡ್ಡೆ ನರಮಾನ್ಯಾವೆ ಎನ್ನ ನಮ್ಲೆ ವಾ 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 ನಂಬಿಕೆಯ ದೋಣಿ ಮೇಲೆ ನಮ್ಮೂರ ಯುವರಾಣಿ ಕಲ್ಯಾಣವಂತೆ ಹೊರನ್ಯಾರು ಗೊತ್ತೇ ನೀವು ಕೋಗಿಲೆ ಶುಭ ಕೋರಿ ಹಾಡೋಣವ ಕೋಗಿಲೆ ಯಾನ್ ಎಡ್ಡೆನರ ಮಾನ್ಯಾವೆ ಎನ್ನ ನಂಬುಲೆ ಆವ ಮುಖವಾಡ ಒಂದಲ್ಲ ಒಂದು ದಿನ ಕಳಚುತ್ತೆ. ಹೌದೌದು, ಸಮಾಗೊಂಜಿ ಕಲ್ಲು ಪಾಡ್ದು ನಮ್ಮುಡ್ಗಿ ಸಂಪುನ ದಾದಿ ಸಿಸ್ ಆಲೋಚನೆ ಮಲ್ಪುನು ಯಾನ್ ದಾದನ ಒಂಜಿ ಆಲೋಚನೆ ಮಲ್ಪುನಿ ದಾಲಿಜ್ಜಿ ಹೊರ ನಮಕ್ ದಾಲ ಗೊತ್ತಾಪು ಜತೆ ಪನ್ಪಿನಿ ನಮ್ಮ ಸತ್ಯ ಪೂರ ಸತ್ಯ ನೆನ್ನುವ ಹೊರರ ನಮಕ್ ದಾದ ಗೊತ್ತುಂಡೆ ಪಂಡ ಅಕಲ ಬಗ್ಗೆ ನಮಕ್ ಇಂಚಾಪುಂಡು ದಾದ ಗೊತ್ತುಂಡೆ ಪಂಡ ನಮ ಎನ್ನುದುಪ್ಪ ಅಕುಲೆ ಅಂಚ ಮಲ್ತುಪ್ಪುಂಡು ಅಂಡ ಅಕುಲು ಆದುಪ್ಪುಜೆರ್ ಅಂಚಲ ಆದುಪ್ಪುಂಡು ನಮ್ಮಡ್ಲ ತಪ್ಪ ಆದುಪ್ಪುಂಡು ಕೆಲವೊಂದ್ಸಲ ನಮ್ಮ ಎನ್ನುನ ಪ್ರಕಾರ ಗೊತ್ತಾಂಡೆ ಅಕುಲು ಎಡ್ಡೆನೆ ಉಪ್ಪೇರು ನಮಕ್ ಸಪೋರ್ಟ್ ಮಲ್ತೊಂದೇ ಉಪ್ಪೇರು ಅಂಡ ನಮ್ಮ ಎನ್ನುನ ಕೆಲವೊಂದ್ಸಲ ತಪ್ಪ ಆದುಪ್ಪುಂಡು ಅಕಲ್ನ ಬಗ್ಗೆ ಅಂಚಲ ಉಪ್ಪುಂಡು. ಕೆಲವೊಂದ್ಸಲ ನಮಕ್ ಗೊತ್ತೇ ಆಪುಜಾ ನಮ್ಮ ಅಕ್ಲಿನ ಎಡ್ಡೆ ಎನ್ನುದುಪ್ಪ ಅಂಡ ಅಕುಲು ಅಂಚ ಆಪೇರು ಗೊತ್ತಾಂಡೆ ನಿತ್ಯಾನ್ ಮೊಲ್ಲಕ ರಕ್ಷಿತಲಕ ಪಾತೆರೊಂದುಲ್ಲೆರ್ ಆಪುಂಡು ಪ್ರೀತಿಸಿಸ್ ಪಂತೇರ್ತೊಂದುಲ್ಲೇರು ನಂಬೊರ್ಚಾವೆ ಯಾರು ಗಲಿಗೆ ಒಂಜಿ ಪಾತೆರ್ದು ಬರದುಲ್ಲೆ ನನ್ಗೆ ಉಪದ್ರ ಮಾಡಿದವರು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿದ್ದೆ ರಕ್ಷಸಿಸ್. ಬಿಡಿ ರಕ್ಷಸಿಸ್, ಸುಮ್ಮನೆ ಯಾಕೆ ಹೋಗ್ಲಿ ಬಿಡಿ ರಕ್ಷಸಿಸ್. ಶಾಂತಸಿಸ್ ಅವರು ತುಂಬಾ ಮೆರಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಕ್ಷಾ ಸ್ಟಾರ್ಟ್ ಆಂಡ್ ಪುರಾಣ ಪನೊಂದುಲ್ಲೇರು ಅಂಚ ಹೊರ ನಮನ ತಪ್ಪುಪ್ಪ ನಮಗ್ ಗೊತ್ತಾಪುಜಿ ಹೊರರ ಅಕುಲ್ ಸಾರಿ ಇಪ್ಪೇರು ನಮ್ಮವೆನ್ ತಪ್ಪು ಎನ್ನುವ ಅಂಚ ಆಪುಂಡು. ನಮ್ಮ ಒಂಚೂರು ಯೋಚನೆ ಮಲ್ಪನೆ ಒಂಚೂರು ಯೋಚನೆ ಮಲ್ಪನಂಗ್ಲ ಟೆನ್ಷನ್ ಆಯ್ಕು ನೋ ಟೆನ್ಷನ್ ಮಲ್ಪರೆ ಇಜ್ಜಿ ಸೀದ ತೂಗೋಪಿನ ಅಂಚ ಸಂಪು ಪನೊಂದು ಲೈವ್ಗೆ ಲೈಕ್ ಕೊಡಿ ಅಂತ ಎನ್ನ ತಪ್ಪು ಇಜ್ಜಿ ಪನೊಂದುಲ್ಲೆ ಈರ್ ನತ್ತಿ ರಕ್ಷಸಿಸ್ ಈರ್ ನತ್ತು ಪನ್ನಿಯಾನ್ ಯಾನ್ ಇಂಚ ಪನ್ನಿ ಜಸ್ಟ್ ಇಂಚನೆ ಪನ್ನಿ ಪಂಡ ನಮೈತೆ ನಡಪುನ ಪನ್ನಿ ಗೊತ್ತಾಂಡೆ ನಮ್ಮ ಜೀವನ ನಡಪುನ ಪನ್ನಿ ಈರ್ನ ಬಗ್ಗೆ ಪಂತಿಜಿ ಬೇಜಾರು ಮಲ್ಪೊಚ್ಚಿ ರಕ್ಷಸಿಸ್ ಈರ್ನ ಬಗ್ಗೆ ಪಂತಜಿ ಸತ್ಯ ಪನ್ಪೆ ಯಾನ್ ನಡಪುನ ಬಗ್ಗೆ ಯಾನ್ ಯೋಚನೆ ಮಲ್ಪುಂಡು ನಮ್ಮ ಹೊರರೆ ಎನ್ನ ತಪ್ಪ ಅಕುಲು ಮಲ್ಪುನ ತಪ್ಪ ಅವು ನಮಗ್ ಗೊತ್ತಾಪುಜ ಯಾನ್ ಅತ್ತಿ ಅಂಕುದ ಹೊರ ಯೋಚನೆ ಮಾಡುವ ಮಸ್ತ್ ಟೈಮ್ ತಗು ನಾವು ವಿಷಯ ಕೆಲವೊಂದು ವಿಷಯ ಅಂಚ ಬತ್ತೆ ಸಿಸ್ಕೊಲ್ ಓಕೆ ಮೋಸಗಾರವರು ಅಂತ ಹೇಳ್ದೆ ಇರ್ಲಿ ರಕ್ಷಸಿಸ್ ನಾವು ಹೇಗೆ ಅಂತ ಗೊತ್ತು ತಾನೆ ಅಂತ ಹೇಳ್ತಾ ಇದ್ರೆ ಎನ್ನ ತಪ್ಪಿಜ್ಜಿ ಬಂದ್ರೆ ರಕ್ಷದಾದ ತಿಂಡಿ ಇನ್ನಿಲ್ಲ ಒನಿಲೆ ಕನ ಹೊಟೇಲ್ ಕಡಪ ಅವನ ಕೆಲವೊಂದುಲ್ಲೇರು ಮೋಸ ಮಾಡಿದವರು ತಪ್ಪಿಲ್ಲ ಅಂದ್ರೆ ಹೇಗೆ ಅತ್ತತ್ತು ಯಾನ್ ಅಂಚ ಪನ್ಪಿನತ್ ರಕ್ಷಸಿಸ್ ತಪ್ಪಿಲ್ಲ ಅಂದ್ರೆ ಪನ್ಪಿನತ್ ಯಾನ್ ನಮಕ್ ಹೊರರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದುಪ್ಪು ಅತ್ತು ನಮ್ಮ ಸರಿ ಉಪ್ಪು ಅಕುಲ್ ತಪ್ಪಾದುಪ್ಪು ಅಂಚ ಪನ್ಪಿನಿ ಯಾನ್ ಬಕ್ಕ ಏರ್ನಲ ನಮ್ ಪಂಡ ನಿಕುಲ್ ನಂಬಿನೇಕ್ ಯಾನ್ದಲ ಒಂದು ಮಲ್ತೊಂದು ಇಜ್ಜಿ ಅವು ನಿಕಲ್ನ ವಾದ ಯಾನ್ ಜಸ್ಟ್ ಇಜ್ಜಿ ಯಾನೇ ಯೋಚನೆ ಮಲ್ಪುನು ನಮ್ಮ ಓವೆನ್ ನಂಬುನು ಓವೆನ್ ಬುಡ್ಪಿನಿ ಅಂಚ ಯಾನೇ ಯೋಚನೆ ಅನ್ಪುನು ಜಸ್ಟ್ ಶಾಂತಸಿಸ್ಗೆ ಏನಿರುತ್ತೆ ದಾದ ಯೋಚನೆ ಅನ್ಪುನು ಯಾನ್ ಅವೇನು ಯೋಚನೆ ಮಲ್ಪುನು ಸಂಪು ಎಂಕ್ ವಾಟರ್ ದೋಸೆ ಪ್ರೂಫ್ ಇದ್ದೇ ಮಾತಾಡೋದು ರಕ್ಷಾ ಅಂತ ಹೇಳ್ತಾ ಇದ್ದಾರೆ. ಓಕೆ ರಕ್ಷಸಿಸ್ ಕೆಲವೊಂದ್ಸರಿ ತಪ್ಪುಣದೆ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಪನ್ಪಿನತೆ ಅವಳು ಒಂದು ಸತ್ಯನೇ ಅದು ಉಪ್ಪುಣದೆ ಅವು ಪಾತೆರ ಅಂಚೆ ಇನ್ನೊಂದು ಕೋಪಿ ಹೇಳಿದ್ದು ಸುಳ್ಳಾಗಬಹುದು ಹೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು
ಇನಿ ಮೂಲು ಸಂತೆ ಉಂಡು ಸಂತೆ ಮುಲ್ಪ ಬುಧವಾರ ಬುಧವಾರ ಸಂತೆ ಎಂಗಲ್ಲ ಸುಮ್ಮನೆ ಆ ಡಾಗ್ ಬಗ್ಗೆ ಮಾತಾಡುವವಳು ನಾನಲ್ಲ ಅಂತ ಹೇಳ್ತಿದ್ರು. ಶಾನ್ ಈರಂಚೆನೆ ಮಲ್ಪುಲೆ ಒಂಜಿ ದಿನ ದಾದೆ ಮಲ್ಪೊಡಿಯೆ. ಓಕೆ ನಾನೇ ಲೈವ್ ಎಂಡ್ ಮಲ್ಪೇವೆ ಎಂಕ್ ಚೂರು ಪೋಯರುಂಡು ಪೋಯರೆ ಪಂಡದಲ್ಲಿ ಬೀಡಿ ಕಂಬಿನಿ ಪೋಯರುಂಡು ಅಂಚ ಅಂಚೆ ನಾನು ಲೈವ್ ಎಂಡ್ ಮಲ್ಪೆ ನಿಧಾನವಾಗಿ ಮರ್ಲಿ ಹಿಡಿಯು ನಿಧಾನವಾಗಿ ಯೋಚಿಸ್ತಾಕ ಹೆಂಚಿನ ಜಗ್ಗಂಡ ದಾಯ ಸಂಪು ಏನನ ಗಿಡಪ್ಪರ ಪೋರ್ಚಿ ಉಂತುಲೆ ದಾಯೆ ದಾದಾಂಡ್ ದಾದ ಪೋರ್ಪರಿಯೆ ಸಂಪತ್ತು ಪೋರ್ಚಿ ಉಂತುಲೆ ಒಳ್ಳೆ ಒಳ್ಳೆ ಪಲ್ಲೆ ಪೋನ ಮಾತ್ರ ಪಲ್ಲೆ ಏರೇರು ಪೋನಾಗ ಪೂರ ಪಲ್ಲೆ ಎಂಗಳು ಪೋಪಿನಿ ಜನಪ ಲಪ್ಪ ಲೈವ್ ಎಂಡ್ ಮಲ್ಪ ಇಜಿನ ಲೈವ್ ಎಂಡ್ ಮಲ್ಪ ಜನನೇ ಒಪ್ಪುಜೆ. ನಾನು ಸುಮ್ಮನೆ ಅಪವಾದ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸಿಸ್. ದೇವರ ಮಾತಿರ್ಲ ನಿಗ್ಲಿನ್ ಪೂರ ಹೋದ ಬಿಗ್ ಬಾಸ್ ಗುಡುಡು ಬಾರ್ರೆ ಬೊಕ್ಕ ಸುದೀಪ್ ಸರ್ ಅಲ್ಲಿ ಒಪ್ಪೋಡು ತೀರ್ಮಾನ ಆರೆ ಮಲ್ಪೇರು ಮಾತಿರ್ಲ ಗೊಂದು ಸಪ್ಪುಡು ಫಸ್ಟ್ ಬಿಡೋಡು ಬಿಗ್ ಬಾಸ್ ಕೊಂಡು ಕಾರಣ ಇರುತ್ತೆ ನನ್ನ ಹತ್ರ ಅಂತ ಹೇಳ್ತಾ ಇದ್ದಾರೆ. ನಾನು ಸುಮ್ಮನೆ ಅದು ಚಾನ್ಸಸ್ ಮಾತಿರ್ಲ ಬಿಗ್ ಬಾಸ್ ಒಂತಿನ ಗಮ್ಮತ್ತುಂಡು ಪಾಯಸ ಉಂಡು ಸೇಮೆಗಿದ ಅಯ್ಯೋ ಇಡೀ ಪಾಯಸ ಎಂಗ್ಲೆ ಕೋಡಿ ಪಾಯಸ ಇತ್ತಿನ ಸೇಮೆದ ಕೆಲವರ ಸುಳ್ಳರ ಅಂತ ಹೇಳ್ತಾ ಇದ್ದಾರೆ. ಸಂಪುಗು ಫಸ್ಟ್ ಸಂಪುಡು ಫಸ್ಟ್ ಕಡೆ ಬರೋದು ರೋಮ ರೊಟ್ಟಿ ಉಂಡ ರೋಮ ರೊಟ್ಟಿ ಇಚ್ಚಿ ಮುರಡಿ ಪೂರ ಫಂಕ್ಷನ್ ಇತ್ತನು ಆಯ್ತು ರೋಮ ರೊಟ್ಟಿ ಇಜ್ಜಿ ಸೇಮದಡ್ಡೆ ನೀರ್ ದೋಸೆ ಪೂರ ಇತ್ತನು ರೋಮ ರೊಟ್ಟಿ ಇಚ್ಚಿ ಈರು ರುಮಾಲ್ ರೊಟ್ಟಿ ರೋಮ ರೊಟ್ಟಿ ಮಲ್ತು ಪಾಡ್ದೇನಂತ ಮಾರ್ರೆ ನನ್ನ ರುಮಾಲ್ ರೊಟ್ಟಿ ತೂನಗೆ ರೋಮ ರೊಟ್ಟಿ ಫಂಕ್ಷನ್ ಪಾಪ ತಿಂಡ್ರೆ ಅವ ನನ್ನ ಓಲನ ಫಂಕ್ಷನ್ ರುಮಾಲ್ ರೊಟ್ಟಿ ಇತ್ತನ ತಿಂಡ್ರೆ ಅವ ರೋಮ ರೊಟ್ಟಿ ಬಂದೀರು ನಾವೇ ನಂಜಿ ಸ್ಕಿಪ್ ಮಲ್ಪೆ ದಯ ಗೊತ್ತಿನ ರುಮಾಲ್ ರೊಟ್ಟಿ ಇತ್ತು ನಾವೇನು ಜೆತ್ತು ಜಾನ ಕ್ಯಾನ್ಸಲ್ ಮಾಡಿ ನಾನು ಉಪ್ಪುದೇ ತೊಗೊಂಡು ರೋಮ ರೊಟ್ಟಿ ನೀರು ಬಕ್ಕೆ ಯಾನು ಒಂಜಲ ಆ ರುಮಾಲ್ ರೊಟ್ಟಿ ತೂದ್ ರೋಮ ರೊಟ್ಟಿ ಬಂದಿಂದ ಅವು ತೆಲ್ತೇನೆ ಉಂಡತಿ ಊರೆಲ್ಲೇನ ತೂದ್ ತೆಲ್ಪಿರ್ ಮಾರ್ರೆ. ನಾನು ಹೋಟೆಲ್ನಲ್ಲಿ ನನ್ನ ಹೊಟ್ಟೆಯಲ್ಲಿ ರಕ್ತ ಇದೆ ಅಂತವರು ನೋಡುವಾಗ ನೀವು ನೋಡ್ಬೇಡಿ ರಾಕ್ಷಸಿಸ್ ಅವರನ್ನು ತೂಯಿ ಅಲ್ಪ ಉಂಡೊಂದು ಇಜ್ಜಾಣ ನಂದು ಅಲ್ಪ ಇತ್ತಿಜಿ ಇತ್ತು ನಮಗೆ ಯಾನ್ ವಿಡಿಯೋ ದೆಪ್ಪ ಯಾವ ಇರ್ ಕೂಡ ಇರ ಮಕ್ಕಳು ಏನಾರು ಸುರುಕು ಪಿದೈದ ಅಕ್ಕುವರು ಸುದೀಪೇರು ದಾಯ ಪಂಡ ಗರಡೆ ಜಾಸ್ತಿ ಆಗ್ಬಿಟ್ಟು ಯಾನು ಹೊಂಡ ಒಳ್ಳೆ ಜೋಲಿ ಜೀರು ಉಪ್ಪುಡು ಇರಿನ ಎಂಕು ಬಚಾವ್ ಮಲ್ಪ ಎಂಗಳ ಪಂಡೇಡಿ ಇರಿನ ಬಚಾವ್ ಮಲ್ಪ ಅವೆ ಹೋಟೆಲ್ ದಾದಿ ಹೋಟೆಲ್ ರಾಕ್ಷಸಿಸಾವು ಹೊಟ್ಟೆ ಹೆಂಗ್ ಹೋಟೆಲ್ ಕಿನ್ನಿ ಅಯ್ಯೋ ದೇವ ಯಾನ್ ಕಾಪು ರೋಮ ರೊಟ್ಟಿ ಈರ್ ಕಾಪುಲ ರೋಮ ರೊಟ್ಟಿ ಜಾವು ಮದಿಮೆ ಗೊತ್ತ ನಿತ್ತಿಗೆ ಮೊನ್ನೆ ಮದ್ವೆ ಪಾರ ಆಯ್ತು ಎಂಕ ಮೊನ್ನೆ ಮದ್ವೆದೊಳು ಬಾರಿ ಗೋಜಿ ಮದ್ಮೆ 2000 ಜಂತ ಅವಳು ಪಾನಿಪುರಿ ಇತ್ತಲು ಬೇದ ಪೂರ ಐಟಮ್ ಇತ್ತು ರುಮಾಲ್ ರೊಟ್ಟಿ ಪೂರ ಇತ್ತನ್ಗೆ ಯಾನ್ ಬಿಂಕ್ ಪೋರಾತ ಜೊತೆ ಇಜಿನ ಐತ ವಿಡಿಯೋ ಬೈದು ಮದಿಮೆದ ಬಾರಿ ಗೌಜಿ ಇತ್ತನು ಚಾಕ್ಲೇಟ್ ಇತ್ತನ್ಗೆ ಐಸ್ ಕ್ರೀಮ್ ಇತ್ತನ್ಗೆ ಪೂರ ಯಾನ್ ಕಾಪುಂಡು ರೋಮ ರೊಟ್ಟಿ ಇಜ್ಜಿ ರೋಮ ರೊಟ್ಟಿ ನನ್ನ ಮದಿಮೆಗೊಲ್ಲ ಮದಿಮೆದ ಫಂಕ್ಷನ್ ಪೋಂಡು ಒಪ್ಪುಡು ಮಲ ಫಂಕ್ಷನ್ ಮಾತ್ರ ಒಪ್ಪುಡು ಏನೇನೆ ಫಂಕ್ಷನ್ ಉಪ್ಪುಜಿ ಇಲ್ಲ ರೋಮ ರೊಟ್ಟಿ ಎಂಗಲ್ಲ ರುಮಾಲ್ ರೊಟ್ಟಿ ಅವು ಈ ರುಮಾಲ್ ರೊಟ್ಟಿನಿ ಅಲಕ್ಕ ತಿರ್ಗ ಇರತ್ತ ಮಾರೆ ರೋಮ ರೊಟ್ಟಿ ನನ್ನ ತಿನ್ನುವೇರೇ ಇರ್ಲವೇನು ಹೋಟೆಲ್ ಪಂಡಾರ್ ಹೋಟೆಲ್ ಪೋಪೆರು ಏಪಲ ಅವು ನೆನೆಪಾಪುಡು ತೋಜ ಅಂದಂತ ಸಂಪೂರ್ಣ ಮಂಡೇ ಮಾಡುಡು ರುಮಾಲ್ ರೊಟ್ಟಿ ಅವು ಅದಂತ ರುಮಾಲ್ ರೊಟ್ಟಿನ ಆರು ತಿರ್ಗದು ಬರ್ತೀನಿ ಮಾರ್ರೆ ಸಂಪು ನನ್ನ ರುಮಾಲ್ ರೊಟ್ಟಿ ತಗೊಂಡಾಗ ರೋಮ ರೊಟ್ಟಿ ಎನ್ನು ನಾವು ಸಂಪು ರುಮಾಲ್ ರೊಟ್ಟಿ ತಿಂತಾರೆ ಪಲ್ಲೆ ರುಮಾಲ್ ರೊಟ್ಟಿಗೆ ಬಟರ್ ಚಿಕನ್ ಗ್ರೇವಿ ಶೋಕ್ ಹಾಕೊಂಡು ಬೊಕ್ಕ ಕಡಾಯಿಲ ಎಡ್ಡೆ ಹಾಕೊಂಡು ಚಿಕನ್ ಕಡಾಯಿ ಚಿಕನ್ ಹೈದ್ರಾಬಾದ್ ಪೂರ ಎಡ್ಡೆ ಹಾಕೊಂಡು ಚಿಕನ್ ಕೋಲಾಪುರಿ ಚಿಕನ್ ಸೋಲಾಪುರಿ ಪೂರ ಎಡ್ಡೆ ಹಾಕೊಂಡು ಚಿಕನ್ ಕುಂದಾಪುರ ಅವಳು ಎಡ್ಡೆ ಹಾಕೊಂಡು ಮಾತ ಎಡ್ಡೆ ಹಾಕೊಂಡು ಓಕೆ ನಾನು ಲೈವ್ ಎಂಡ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ ಲೈವ್ ಬಂದು ಸಪೋರ್ಟ್ ಮಾಡಿದ ಮಾತಾಡಿದ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ
ಸಂಪು ಪನ್ನೀರ್ ಎಡ್ಡೆ ಹಾಪುನ ಪನ್ನೀರ್ ಎಡ್ಡೆ ಹಾಪುನಿ ಪನ್ನೀರ್ ದಾದ ಗೊತ್ತುಂಡೆ ನಮಕ್ ಪನ್ನೀರ್ ಆಪ್ಷನಲ್ ದಾಯಪಂಡ ನಮ್ಮ ಒಂದು ನಮ್ಮ ತಿನ್ಪುಜತೆ ಅಪ್ಪ ಸೋಮವಾರ ಶುಕ್ರವಾರ ತಿನ್ಪುಜತೆ ಅಪ್ಪಾಗ ಮಾತ್ರ ಪನ್ನೀರ್ ತಿನ್ಪಿನಿ ನಾನು ಇಜಿನ ಬಿಲ್ಕುಲ್ ಪನ್ನೀರ್ದ ಕೈತಲ್ಲ ಪೋಪುಜಾರು ಜಾತ್ರೆ ತೂಲೆ ಸರಿ ರುಮಾಲ್ ರೊಟ್ಟಿದ ರೋಮ ರೊಟ್ಟಿ ಬಂತು ಅಯ್ಯೋ ಜಾತ್ರೆದ ಎಡಿ ಇತ್ತಂಡು ಜಾತ್ರೆದ ಯಾನೇ ಪಾಡ್ದಿನ ಐಟ್ ಐದು ಪಕ್ಕ ಪುದರ್ ಬತ್ತೀನಿ ಅದೇ ನಾ ಒಂತಲೆ ಪೋಡ್ಚಿ ದಾಯಿಗೆ ಒಂತೆರಾಪು ಚಿಂಕು ಎನ್ನದ ಕಾರ್ ಪಿಜಿನ್ ಬರುತ್ತದೆ ನಾನು ತಿರ್ತುಕುಲ್ದೆ ಕಾರ್ ಅಡೇಗೆ ಪಿಜಿನ್ ಬರುತ್ತದೆ ನನತ್ತೆ ಕಾರ್ ಸರಿಯಾ ನಾನು ಅಂತ ಪೊಡ್ತಾಪು ಅಲ್ಲಿ ಮೇರೆ ರೋಮ ರೊಟ್ಟಿಗ ಚಾನ್ಸಸ್ ಹೈದರಾಬಾದ್ ಚಿಕನ್ ಪೂರ ಪಂಡೇತು ಅಂದು ಚಾನ್ಸಸ್ ಅಪ್ಪು ರೆಡ್ಡೆ ಪುಂಡ ನಮಕ್ ದಿನ ಕೊಂಚ ಐಟಮ್ ಮಲ್ತಿ ನೋಡು 5 minutes ಓಕೆ ಸಂಪು ಪಲ್ಲೆ ದಾದ ವಿಷಯ ನನ್ನವರ್ಗೂ ಇರತ್ತೆ ಅರೆ ತೋಟ ಪಂದು ಮಲ್ಪ ಬಾಯ್ ಸಿಸ್ ಪರದು ಬಾಯ್ ಆಲ್ ಪನದ ಶಾಂತಿಸ್ ಪೊಂದು ಬಾಯ್ ಶಾಂತಿಸ್ ಥ್ಯಾಂಕ್ ಯು ಸೋ ಮಚ್ ಅವೆ ಲೈವ್ ಬಂದು ಸಪೋರ್ಟ್ ಬಂದಿದೆ ಥ್ಯಾಂಕ್ ಯು ದಾದಿ ಕಜಿ ಪಿ ಶಾಂತಿಸ್ ಚಾನ್ ಪೋವರ್ಚಿ ಜಾತ್ರೆ ಬೆಗರ್ ದೋಸೆ ಉಂಡು ಮಾದ ಇಚ್ಚಿ ಅವು ಕೆಲವು ಮಲ್ಪುಜಿರ ಅವು ದಾದ ಅಲ್ಪ ಪಲ್ಲೆ ಬೆಗರ್ ದಾಲ ಇಚ್ಚಿ ಮಾತ ಕೆಲವು ಜನ ತಿನ್ಪುಜಿರಿ ನಮ್ಮ ಬರ್ಪಿ ನಮ್ಮ ತಿನ್ಪುಜಾನ್ ಕೆಲವು ಜನ ತಿನ್ಪೇರು ವೆಜ್ ಸಾಂಬಾರ್ ಸಿಸ್ ನಾನ ಮಲ್ಪೊಡಿ ಇರೇಗಿದಾದೆ ಹೆಂಗ್ ಕೂಡ ಸೋಯಾಬೀನ್ ಉಂಡು ಅಂತೆ ಬಕ್ಕ ದಾಲ್ ಸಾರ್ ಮಿನಿ ಮಲ್ಪೊಡಿ ಎಂಕ್ ಬೇತೋಳು ಎಂಕ್ ಎಡ್ಡೆ ಹಾಪುಡು ದಾಲ್ ಸಾರ್ ಮಲ್ಪೊಡು ಇಜಿನ ಕೊಚ್ಚ ಪಾಂಡಲ ಕನೋಡು ಎಂಕ್ ಬೋರ್ ಹಾಪುಡು ಶಾನ್ ಪೋವರ್ಚಿ ಪನಗಲೇರು ದುರ್ಗಾ ಸಿಸ್ ನನ್ನ ಸತ್ಯಮ ಮಾತಾಡು ಸುಮ್ಮನೆ ಹೋಗಿದ್ದು ಶಾರಕ್ಸಿಸ್ ಯಾನ್ ಸತ್ಯ ರಕ್ಷಸಿಸ್ ದಾದು ಗೊತ್ತೇನೆ ಅವು ಈರ್ನ ಪಾತೆರ ಈರ್ ಪನ್ಪಿ ಸತ್ಯನೇ ಪನ್ಪರ ಗೊತ್ತುಂಡೆಂಕ್ ಯಾನ್ ಅವು ಸುಳ್ಳು ಪಂತ್ ಜಾವೆ ಅಕಲ್ ನಕ್ಕಲ ಒಂದಿಟ್ಟು ಅಕುಲಕುಲು ಸತ್ಯನೇ ಪನ್ಪಿನಿ ಯಾನ್ ಅವು ಪನ್ಪೆ ಯಾನ್ ಐತ ಬಗ್ಗೆ ದಾಲ ಪಂಚುಜಿ ಯಾನ್ ಜಸ್ಟ್ ಎನ್ನ ಮೈಂಡ್ ಇಚ್ಚಿನಿ ಯಾನ್ ಪನ್ನೆ ಆತು ಯಾನ್ ತೂತೆ ಬೇಗಾರ ಅರಿ ಕೂಡ ಮಾರಿ ಈರ್ಲಕ ಪೂರ ಯೋಚನೆ ಮಲ್ತೆಡ್ ಎಂಚ ಜಗ್ಗಣ್ಣ ಬಕ ಅವಲಕ್ಲೆ ಬೇರೆ ಇಂಚ ಆಪಿನಿ ನನ್ನ ಯಾರು ಬಿಟ್ಟು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದನ್ ಸತ್ಯ ಯಾನ್ ನಿಕಲ ಒಂದು ಬಗ್ಗೆ ಯೋಚನೆ ಬಗ್ಗೆ ಯಾನ್ ಪಾತೆ ಇರ್ದಿಜಿ ನಿಕಲ ಯೋಚನೆ ಬಗ್ಗೆ ನಿಕ್ ಖಂಡಿತ ಸರಿ ಪಡ ನಿಕಲ್ ಒಂದು ಲೈವ್ ಆತೀನಿ ಹೆಂಗ್ ಗೊತ್ತು ಜತೆ ಯಾನ್ ಎನ್ನ ಮೈಂಡ್ ನಾವು ಪೂರ ಪನ್ನಾಗ ಎನ್ನ ಮೈಂಡ್ ದಾದ ನಡಪು ಯಾನ್ ಪನ್ನಿ ಅವೇ ಬೇಜಾರ್ ಮಲ್ಕೊಚ್ಚಿ ಇರಿಗೆ ದಾಲ ಗೊತ್ತುಜ್ಜಿ ಎನ್ನ ಬಗ್ಗೆ ಅಂಚ ಪನೋಡ್ಚಿ ಇಜಿ ಎಂಕ್ ಯಾನ್ ಇರಿಗೆ ದಾಲ ಪಂತಜ್ಜಿ ರಕ್ಷಿಸಿ ಖಂಡಿತ ಈರ್ನ ಯೋಚನೆ ಬಗ್ಗೆ ಯಾನ್ ದಾಲ ಪಂತಿಜಾವೆ ಎಂಕ್ ದಾಲ ಗೊತ್ತುಜ್ಜಿ ಅವೇ ಪನಿತೆ ಯಾನ್ ಈರ್ನ ಲೈವ್ ಎಂಕ್ ದಾದಾತನ ಹೆಂಗ್ ಗೊತ್ತುಜ್ಜಿ ಯಾರು ಅವೇ ಪನ್ನಿ ಎಂಕ್ ಏನಲ್ಲ ವಿಷಯದ ಬಗ್ಗೆ ಗೊತ್ತುಜ್ಜಿ ಯಾನ್ ಜಸ್ಟ್ ಇಂಚ ಎನ್ನ ಒಂದು ಮೈಂಡ್ ಬರ್ತದೆ ಅದೇ ಅವೇನ್ ಮಾತ್ರ ಪನ್ನಿ ಅವೇ ಇರೇ ನೆತ್ತೊಟ್ಟಿಜ್ಜಿ ಅವೇನ್ ಬುಡ್ತು ಬಿಡ್ಲೆ ಅವೇನ್ ಒಂದು ಮಲ್ಪೊಚ್ಚಿ ಅವೇ ರಕ್ಷಸಿಸ್ ಅವೇನ್ ಬುಡ್ತು ಬಿಡ್ಲಿ ಅವೇ ತಿಡ್ಡಿ ಆಯ್ತಂತೆ ರಕ್ಷಾ ಹರಿಕತೆ ಅಲ್ಲ ಇದು ಗಿರಿಕತೆ ಅಂತ ಹೇಳ್ತಾ ಇದ್ರಿ ಎನ್ನ ಬೇನೆ ವೈಟಿ ಪೋಪಿನ ಮುಟ್ಟ ಪೋಪು ಜಾನ್ ಗೊತ್ತು ರಾಕ್ಷಸ ಅಕಲ್ನ ಬೇನೆ ಅಕ್ಲಿಗೆ ಗೊತ್ತವ ಹಿಂಗ್ ಗೊತ್ತಾಗ್ಬಿಡ ಅವೇ ಬೇಜಾರ್ ಮಾಡಿ ಯಾನ್ ಪಾತೆರೆ ಇರಿಗೆ ಬೇಜಾರಲ್ಲ ಸಾರಿ ಯಾನ್ ಪಾತೆರ್ನಿಟ್ಟು ಇರಿಗೆ ಬೇಜಾರನ್ನ ಸಾರಿ ಯಾನ್ ಎನ್ನ ದೃಷ್ಟಿಕೋನ ಜಸ್ಟ್ ಪನ್ನೆ ಆತ ಯಾನ್ ಎರೆಗ್ಲ ಆರ್ಟ್ ಮಲ್ಪರ ಪನ್ನೆ ಆತ್ ಇರೇಗೋಳ ಬೇಜಾರಾದಿತ್ತನ ಸಾರಿ ಆಯ್ತಾ ಅವೇ ಬೇಜಾರ್ ಮಾಡ್ಕೊಳ್ತಿ ಸಂಪು ಪನದಲ್ಲಿ ಕೆಲವೊಂದ್ಸಲ ನಮಗೆ ಕೆಲವರಿಗೆ ಬೇಜಾರ್ ಆಗ್ಬಿಡ ಅವು ಗೊತ್ತುಂಡು ಎಂಕ್ ಆನ ಬೇಜಾರಾದಿತ್ತನ ಸಾರಿ ಅವೇ ಟೆನ್ಷನ್ ಮಾಡ್ಕೊಳ್ತಿ ರಕ್ಷಿಸ ಅಂದಂತ ಅವೇನು ಪುಟ್ಟು ಪುಳ್ಳಿ ಅವೇ ഞാൻ ഇരകളെ പന്തിജി ಬೇದಕ್ಲೆಲ್ಲ ಬಂದು ഞാൻ ಎಲ್ಲೆಲ್ಲ ಬಂದು ഞാൻ ಪನ್ನಿದೆ ಚಾನ್ಸಸ್ ಕೇಳಿ ದಾದು ಯೋಚನೆ ಮಾಡ್ತೀನಿ ഞാൻ ಅವೇ ഞാൻ ಇಂಚಿನ ಯೋಚನೆ ಮಾಡ್ತೀನಿ ನಾನು ಅವೇನು ಪನ್ನಿ ಓಕೆ ಈತೇನ ಅರ್ಥ ಮಲ್ದ ನಿನ್ನಿಕುಲ ನೆಬ್ಬ ಅಂಚೆ ಎನ್ನೋಜಿ ರಕ್ಷಿಸಿ ನಾನು ಮುರಲ್ನವರ ಇರಕ್ಕೆ ಪಂಡೆ ದಾದು ಗೊತ್ತುಂಡೆ ಒಂದು ನಿಕಲ್ನ ಪೂರ ಲೈವ್ ಏನಾಡು ಹೆಂಗ್ ಗೊತ್ತಿಜ್ಜಿ ಐತ ವಿಷಯದ ಬಗ್ಗೆ ಅಂದಲ್ಲ ಪಾತೆರ ಬೈಜ್ಜಿ ನಾನು ಅವೇ ಪಂಡೆ ಮುರಲ್ನ ಎಂಕ್ ನೆರ್ಲಿ ಅಕ್ಲೆ ಬೇಜಾರಿಜ್ಜಿ ಎಂಕ್ ನೆರ್ಲಿ ಅಕ್ಲೆ ಬೇಜಾರಿಜ್ಜಿ ಈತೇನೆ ಅರ್ಥ ಮಲ್ದ ನಿನ್ನಿಗೆ ಇಜ್ಜಿ ಖಂಡಿತ ಎಂಗುಳು ಅರ್ಥ ಮಲ್ದಿಲ್ಲ ಅರ್ಥ ಮಲ್ದ ನಿಂಗುಳು ಈಡ ಪಾತೆರ್ವಾನೆ ಅರ್ಥ ಮಲ್ತೊಂದಿದ್ದೀರ ಖಂಡಿತ ಇಜ್ಜಿ ನಂಗೆ ಮಸ್ತ್ ಅರ್ಥ ಮಾಡ್ದ ಮಾತೆರ್ನ ಅರ್ಥ ಮಾಡ್ತೊಂದು ಮಾತೆರ್ಲ ಅಕಲ್ ಒಂದೇಟ್ ಅಕುಲ್ ಸರಿಯೇ ಉಳ್ಳೇರಿ ಅನ್ಪನ್ಪಿ ರಕ್ಷಾ ಬಡಕು ನಮ್ಮ ಹೋಟೆಲ್ ಪೋಯಿ ಬಿರಿಯಾನಿ ತಿನ್ಕ ಓಕೆ ರಕ್ಷಾ ಸಿಸ್ಪಂಡನೆ ಎಂಕ್ ತೆಕ್ನನ ವಿಷಯ ಗೊತ್ತು ಎಂಕ ಆಯ್ನ ಯಾನ್ ಪನ ಗೊತ್ತು ಎಂಕ ಹಿರೇಗಾಯನ ಸತ್ಯ ಹಿರೇಗಾಯನ ಇರ್ಬೇಕು ಅವೇ ಏನ್ ಮಾಡ್ತೀನಿ ಎಂಕ ನಿಕಲ್ಲ ಲೈವ್ ದಾದಾಂಡ್ ದಯಪಣ ಯಾನ್ ಮಸ್ತ್ ಕೊಡ್ತದ ಅಲ್ಲ ಉಪ್ಪುಜಿ ಏನಲ್ಲ ಇವ್ಡಿ ದಾದಾಂಡ್ ಹೆಂಗ್ ಗೊತ್ತುಜ್ಜಿ ಯಾನ್ ಜಸ್ಟ್ ಇಂಚೆನೆ ಪನ್ನಿ ಒಂಜಿ ಕೇನೆಕ್ ದಾದ ಯೋಚನೆ ಕೇನೆಕ್ ಯಾನ್ ದಾದನ ಯೋಚನೆ ಬಂದಿತ್ತೆ
ಅಂಚಾದುಪ್ಪ ಇಂಚಾದುಪ್ಪ ಯಾನ್ ಅಂಚೆ ಯೋಚನೆ ಮಾಡ್ಬೇಕು ಗೊತ್ತಾಂಡೆ. ಅಂಚಾದುಪ್ಪ ನಮ್ಮ ಒಳ್ಳೆ ಯೋಚನೆ ಮಂದಿ ತಪ್ಪುಪ್ಪ ಅಕುಲ ಒಳ್ಳೆ ಯೋಚನೆ ಮಂದಿ ತಪ್ಪುಪ್ಪ ಅಂಚೆ ಯಾನ್ ಎನ್ನುನು ಗೊತ್ತಾಂಡೆ ಯಾನ್ ನಿಕಲ್ನ ಬಗ್ಗೆ ನಿಕಲ್ನ ಒಂದಿತ ಬಗ್ಗೆ ಊಲ ಪಾತಿ ಪಂಪಿಜಿ ಬುಡುದು ಬುಡ್ಲೇಶ ಟೆನ್ಷನ್ ಮಲ್ಪೊಚ್ಚಿ ಪ್ಲೀಸ್ ಅನ್ನ ಟೆನ್ಷನ್ ಈ ರೈತ ವಿಷಯ ಇಂಕುಲು ಮಾತಿರ್ನ ಇಂಕುಲು ನಂಬುವ ಗೊತ್ತಾಂಡೆ ಅಕಲ್ನಕಲ್ನ ಲೈವ್ ಆದಾಂಡ ಅಕಲ್ನಕಲ್ನ ಮನಸ್ಸು ಮಾತ್ರ ಗೊತ್ತು ಐತ ವಿಷಯದ ಬಗ್ಗೆ ನಮ್ಮ ಪಾತೆ ಇರ್ತಿಜ ಮರ್ಲಿ ಜನ್ಗೋ ಓಕೆ ಓಕೆ ರಕ್ಷ ಕೂಲ್ ಅಕ್ಕ ಪಾಪ ಆರ್ ಪನ್ಪುಜಿ ರಡ್ಡ ರಕ್ಷ ಕೂಲ್ ಅಕ್ಕ ಪಾಪ ಅಂಚ ಪನ್ಪುಜಿ ಇಜಿಜಿ ಯಾನ್ ಐತ ವಿಷಯದ ಬಗ್ಗೆ ದಯಪಡ ಅಕಲಂಕಲ ವಿಷಯ ಅಕಲಂಕಲ ಅಕಲಕ್ಲೆ ಗೊತ್ತು ಇಂಕ ಐತ ವಿಷಯ ಯಾನ್ ಜಸ್ಟ್ ಎನ್ನ ಮೈಂಡ್ ಇತ್ತು ನಾನ್ ಪನ್ಯ ಆತೆ ನೋಡ್ಲ ಯಾನ್ ನಮ್ಮನ ದೇವ್ರು ಓಕೆ ಓಕೆ ರಕ್ಷಿಸ್ ಓಕೆ 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 ಯಾನ್ ಲೈವ್ ಎಂಡ್ ಮಲ್ಪೆ ಇಂಚೂರು ಪೋಯರುಂಡು ಬಕ್ಕ ಬಕ್ಕ ಬಂದ್ ಮಲ್ಪೇರು ಅವ್ರು ಅಂಗಡಿ ಅಜ್ಜ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಗೊತ್ತು ಸಪೋರ್ಟ್ ಬಂದಿರ ಮಾತ್ರ ಧನ್ಯವಾದಗಳು ಲೈಕ್ ಕೊರ್ನಕ್ಲೆಗ್ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಲ್ಲಿ ಏನ ಬೇಜಾರ್ ಮಲ್ಪೊಚ್ಚಿ ಅಕಲ್ನಕಲ್ ಒಂದಿಟ್ಟು ಅಕುಲಕುಲ್ ಸರಿ ಉಳ್ಳಾರು ರಕ್ಷ ಪೋಯಿ ಐಸ್ ಕ್ರೀಮ್ ಟೆಂಪೋ ಬೋಡ್ಚಿ ಪಣಂದುಲ್ಲೇರಾ ವಾ ವಾ ಬಾಯ್ ಬಾಯ್ ಮಾತಿರಿಗ್ಲಾ.